ಇಲ್ಲಿ ಜಾತಿ ಧರ್ಮ ಪಕ್ಷ ಎಲ್ಲವನ್ನ ಮರೆತು ನಾವೆಲ್ಲ ಕೂಡ ರಾಧಾಸ್ ಫ್ಯಾಮಿಲಿ ಅನ್ನುವ ಕಾರಣದಿಂದ ಸೇರಿರುವ ಎಲ್ಲ ಬಂಧುಗಳಿಗೆ ಸ್ವಾಗತದೊಂದಿಗೆ ನಿಮ್ಗೆಲ್ಲರಿಗೂ ಕೂಡ ಸೇರಿರುವಂತಹ ಅತಿಥಿಗಳಿಗೆ, ಸೇರಿರುವಂತಹ ಗ್ರಾಹಕರಿಗೆ, ನಮ್ಮ ಸಿಬ್ಬಂದಿಗಳಿಗೆ, ಮಾಲಕರಿಗೆ, ಹಾಗೆಯೇ ಈ ಒಂದು ರಾಧಾಸ್ ಅನ್ನುವಂತಹ ಸಂಸ್ಥೆ 1996 ಇದಕ್ಕೆ ಫೌಂಡೇಶನ್ ಅಂತ ಹಾಕಿಕೊಟ್ಟಿರ್ತಕ್ಕಂಥವರು ಭಾವಂದಿರು ನಿಮ್ಮನ್ನ ಬಹಳ ಪ್ರೀತಿಪೂರ್ವಕವಾಗಿ ಮಹಾಲಿಂಗೇಶ್ವರ ಮಣ್ಣಿಗೆ ಇವತ್ತು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ವಿಸ್ತೃತ ರಾಧಾಸ್ನ ಸಾರಿಗಳ ಈ ಒಂದು ಫಾದರ್ ಲಾರೆನ್ಸ್ ಮಸ್ಕರೆನ್ಸ್ ಮಾಯಿದೆ ದೇವಸ ಚರ್ಚ್ ಪುತ್ತೂರು ಇದರ ಧಾರ್ಮಿಕ ಮುಖಂಡರು, ಹಾಗೇನೆ ಜನಾಬ್ SB ಮೊಹಮ್ಮದ್ ದಾರಿಮಿ ಹಿರಿಯ ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು ಉಪ್ಪಿನಗಡಿ ಪುತ್ತೂರು ಜೊತೆಯಾಗಿ ಸೇರಿ ರಿಬ್ಬನ್ ಅನ್ನು ಕಟ್ ಮಾಡುವುದರ ಮೂಲಕ ವಿಸ್ತೃತ ಸಾರಿ ಮಳಿಗೆಗೆ ಚಾಲನೆಯನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಎಲ್ಲ ಅತಿಥಿಗಳು, ಹಾಗೇನೆ ಗಣೇಶ್ ಕಾಮತ್, ಹಾಗೇನೆ ಪ್ರಕಾಶ್ ಕಾಮತ್ ಇವರ ಭಾವಂದಿರು, ಹಾಗೇನೆ ಎಲ್ಲ ಅತಿಥಿಗಳು, ನಮ್ಮೆಲ್ಲ ಸಿಬ್ಬಂದಿಗಳು ಜೊತೆಯಾಗಿ ಸೇರಿ ಈ ಉದ್ಘಾಟನೆಯನ್ನ ನೆರವೇರಿಸಿದ ಬಳಿಕ ಒಳಭಾಗಕ್ಕೆ ಬಂದು ತಾವುಗಳು ಆಸೀನರಾಗ ದೇವರ ಆಶೀರ್ವಾದವನ್ನು ಇವತ್ತಿನ ಈ ಸಂಸ್ಥೆಯನ್ನ ಬೆಳಗಿಸಿರ್ತಕ್ಕಂತಹ ಈ ಸಮಾಜಕ್ಕೆ ಬೇಕಾಗಿರುವಂತಹ ಎಲ್ಲ ವಿಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡುಗೆಗಳನ್ನ ಕೊಟ್ಟಿರುವಂತಹ ಗಣೇಶ್ ಕಾಮತ್ ಹಾಗೇನೆ ಪ್ರಕಾಶ್ ಕಾಮತ್ ಅವರ ಜೊತೆಗೆ ಮಾತಾಡ್ತಿರುವ ಸಂದರ್ಭದಲ್ಲಿ ನಮ್ಮೆಲ್ಲ ಒಂದು ಗೊತ್ತಾಗುವಿಕೆಗೆ ಬೇಕಾಗಿ ಹೇಳ್ತಾ ಇದ್ದೇನೆ. ಅವರು ಕೂಡ ಸಾಮಾನ್ಯರಂತೆ ತಾವುಗಳು ಕೂಡ ಕೆಲಸವನ್ನ ಮಾಡಿಕೊಂಡು ಈ ಒಂದು ಸಾರಿ ಆಗಿರ್ಬೋದು ಅಥವಾ ಡ್ರೆಸ್ಗಳ ಫೀಲ್ಡ್ ನಲ್ಲಿ ಇದ್ದಂತವರು, ಯಾವತ್ತೂ ತಾನು ಬೆಳೆದು ಬಂದಿರುವಾಗ ಯಾರು ತಮಗೆ ಸಹಕಾರವನ್ನು ಕೊಟ್ಟಿರ್ತಾರೆ ಅಥವಾ ಒಂದು ಕಟ್ಟಡದ ಮೇಲಕ್ಕೆ ನಾವು ಹತ್ತಬೇಕಿದ್ರು ಕೂಡ ಯಾರು ಏನೇ ಆಗಿರ್ತಾರೆ ಅದನ್ನು ಯಾವತ್ತೂ ಕೂಡ ಮರೆಯದೆ ಅದರ ನೆನಪನ್ನ ಉಳಿಸಿಕೊಂಡಿರ್ತಕ್ಕಂಥದ್ದೇ ಇಷ್ಟರ ಮಟ್ಟಿಗೆ ಸುಮಾರು 29 ವರ್ಷದ ದೊಡ್ಡ ಬೆಳವಣಿಗೆಯ ಜೊತೆಗೆ ಗ್ರಾಹಕರ ಪ್ರೀತಿಯನ್ನ ನಮ್ಮ ಕರಾವಳಿಯಾದ್ಯಂತ ಪಡ್ಕೊಳ್ಳೋದಕ್ಕೆ ರಾಧಾಸ್ಗೆ ಸಾಧ್ಯವಾಯಿತು ಅಂತ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ಏನೇ ಇವತ್ತು ನಾವು ಕ್ರೆಡಿಟ್ ಅನ್ನ ಕೊಟ್ಟರು ಕೂಡ ಈ 2025 ಅಕ್ಟೋಬರ್ 6 ನಾವು ವಿಸ್ತೃತವಾಗಿರುವ ಸಾರಿಯ ಮಳಿಗೆಯ ಪ್ರಾರಂಭವನ್ನ ಮಾಡಿದ್ರು ಕೂಡ ಇದರ ಹಿಂದೆ ನಮಗೆ ಪ್ರಾರಂಭಿಕವಾಗಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಈ ಓನರ್ಸ್ ಗಳಾಗಿರುವಂತಹ ಗಣೇಶ್ ಕಾಮತ್ ಆಗಿನ ಪ್ರಕಾಶ್ ಕಾಮತ್ ಇವರ ಭಾವಂದಿರು, ರಮೇಶ್ ಶೆಣೈ ಉಡುಪಿಯವರು ಡ್ರೆಸ್ ಪ್ಯಾಲೇಸ್ ಅಂತ ಉಡುಪಿಯಲ್ಲಿ ದೊಡ್ಡ ಉದ್ಯಮವನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಕೃಷ್ಣ ಕಾಮತ್ ಪುತ್ತೂರು, ರಾಘವೇಂದ್ರ ಪ್ರಭು ಬೆಂಗಳೂರು. ಇವರಿಗೆ ಎಲ್ಲ ನಮ್ಮ ಸಿಬ್ಬಂದಿಗಳ ಪರವಾಗಿ, ಎಲ್ಲ ಬಂಧುಗಳ ಪರವಾಗಿ ಕಾರ್ಯಕ್ರಮ ಪ್ರಾರಂಭ ಆಗುವುದಕ್ಕಿಂತ ಮುಂಚಿತವಾಗಿಯೇ ನಾವು ಪ್ರೀತಿಯಿಂದ ಸ್ವಾಗತವನ್ನ ಮಾಡಿಕೊಳ್ತೇವೆ. ಸೊ ನಿಮಗೆ ಆ ಮಹಾಲಿಂಗೇಶ್ವರನ ಆಶೀರ್ವಾದ, ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ಸದಾ ಕಾಲವೂ ಇರ್ಲಿ ಸರ್. ಸೊ ಒಂದು ಮಾತಿದೆ, ವ್ಯಕ್ತಿ ತನ್ನ ಬೆಳವಣಿಗೆಯನ್ನ ಮಾತ್ರ ನೋಡ್ಕೊಂಡಿರ್ತಕ್ಕಂಥವನ್ನು ಬೆಳೆಯೋದಲ್ಲ, ಮತ್ತೊಬ್ಬನ ಬೆಳವಣಿಗೆಗೆ ಯಾರು ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಕೊಡ್ತಾ ಇರ್ತಾರೆ ಆ ಸಹಕಾರ ಕೊಟ್ಟಿರುವಂತ ವ್ಯಕ್ತಿ ತನಗೆ ಅರಿವಿಲ್ಲದ ರೀತಿಯಲ್ಲಿ ಬೆಳೀತಾ ಇರ್ತಾರೆ ಅಂತ. ಸೊ ಮತ್ತೊಬ್ಬರನ್ನ ಬೆಳೆಸುವುದರ ಜೊತೆಗೆ ತಾನು ಬೆಳೀತಕ್ಕಂತಹದ್ದೇ ಈ ಸ್ವಾರ್ಥವಿಲ್ಲದ ಜಗತ್ತಿನಲ್ಲಿ ಬಹಳ ಉತ್ತಮವಾಗಿರುವಂತಹ ಹೆಜ್ಜೆಯನ್ನು ಹಾಕುವಂಥದ್ದು. ಹಾಗೆ ಎಲ್ಲರೂ ಕೂಡ ಒಳ್ಳೆಯ ದಿನಗಳನ್ನ ನೋಡ್ಲಿ. ಕೇವಲ ಈ ರಾಧಾಸ್ನ ಮಾಲಕರು ಮಾತ್ರ ಇವತ್ತು ಬೆಳೆದಿದ್ದಾರೆ, ಬೇರೆ ಬೇರೆ ಸಂಸ್ಥೆಯನ್ನ ಮಾಡ್ತಾರೆ ಅಂತ ಹೇಳಿ ಅಲ್ಲ, ಇಲ್ಲಿ 100ಕ್ಕೂ ಅಧಿಕವಾಗಿರುವಂತಹ ಅದೆಷ್ಟೋ ಕುಟುಂಬಗಳ ಜೀವನದ ನಿರ್ವಹಣೆಯನ್ನ ಮಾಡೋದಕ್ಕೆ ಉದ್ಯೋಗವನ್ನ ಕೂಡ ಕೊಟ್ಟಿರುವಂತಹ ಸಂಸ್ಥೆ ಅಂತ ಹೇಳೋದಕ್ಕೆ ನಾವು ರಾಧಾಸ್ನ ಬಗ್ಗೆ ತುಂಬಾನೇ ಹೆಮ್ಮೆಯನ್ನ ಪಡ್ತೇವೆ. ಇಷ್ಟು ಮಂದಿಯ ಮುಖದಲ್ಲಿ ಇಲ್ಲದಿದ್ರೆ ಎಲ್ಲೆಲ್ಲ ಊರನ್ನ ಬಿಟ್ಟು ಪರ ಊರಿಗೆ ಹೋಗಿ ಮನೆಯವರ ಒಂದು ಸಂಪರ್ಕ ಇಲ್ಲ, ಊರಿನ ಸಂಪರ್ಕ ಇಲ್ಲ, ಊರಿನಲ್ಲಾಗುವ ಕಾರ್ಯಕ್ರಮಗಳನ್ನ ನೋಡೋದಕ್ಕಿಲ್ಲ, ಇದೆಲ್ಲವನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮ ಊರಿನವರಿಗೆ ನಮ್ಮ ಊರಿನಲ್ಲೇ ಉದ್ಯೋಗವನ್ನ ಕೂಡ ಈ ಒಂದು ರಾಧಾಸ್ ಕೊಟ್ಟಿದೆ. ಹಾಗಾಗಿ ಇಷ್ಟೋ ಮಂದಿ ಸಿಬ್ಬಂದಿಗಳ ಮುಖದಲ್ಲೂ ಕೂಡ ಇವತ್ತು ನಗು ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಪುತ್ತೂರಿನಲ್ಲಿ ರಾಧಾಸ್ ಅಂತ ಹೇಳೋದಕ್ಕೆ ನಾವು ಖುಷಿ ಪಡ್ತಾ ಇದ್ದೇವೆ. ಇವಾಗ ನಮ್ಮ ಸಮಯ 10:26 ನಮ್ಮ ಮಾಲಕರು, ಸಿಬ್ಬಂದಿಗಳು, ಗ್ರಾಹಕರು, ಎಲ್ಲ ಅತಿಥಿಗಳ ಒಂದು ಉಪಸ್ಥಿತಿಯೊಂದಿಗೆ ನಮ್ಮ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯೊಂದಿಗೆ ರಾಧಾಸ್ ಸಂಸ್ಥೆಯ ವಿಸ್ತೃತವಾಗಿರುವ ಸಾರಿಯ ಈ ಸೆಕ್ಷನ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಈ ಉದ್ಘಾಟನೆ ನೆರವೇರಿಸಿಕೊಡುವುದಕ್ಕೆ ನಮ್ಮ ಮಾಲಕರು ಹೇಳಿರುವಂತೆ ನಮ್ಮ ಜೊತೆಗೆ ಕೈ ಜೋಡಿಸಬೇಕು, ನಿಮ್ಮ ಪ್ರೀತಿಯಿಂದ ದೀಪದ ಪ್ರಜ್ವಲನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಮೇಶ್ ಶೆಣೈ ಉಡುಪಿ, ಡ್ರೆಸ್ ಪ್ಯಾಲೇಸ್ ಉಡುಪಿ ಸರ್, ತಾವು ದಯವಿಟ್ಟು ಬರಬೇಕು. ಬಂದು ಅವರ ಜೊತೆಗೆ ಕೃಷ್ಣ ಕಾಮತ್ ಪುತ್ತೂರು, ಹಾಗೆಯೇ ರಾಘವೇಂದ್ರ ಪ್ರಭು ಬೆಂಗಳೂರು, ತಾವುಗಳು ಜೊತೆಯಾಗಿ ಸೇರಿ
ಮೊದಲ ದೀಪದ ಪ್ರಜ್ವಲನೆಯನ್ನ ಆ ಮಹಾಲಿಂಗೇಶ್ವರ ತಾವು ನಂಬುವಂತಹ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಈ ಸಂದರ್ಭದಲ್ಲಿ ನೆರವೇರಿಸಿಕೊಡಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ನಮ್ಮ ಪುತ್ತೂರಿನ ಪ್ರಸಿದ್ಧವಾಗಿರುವಂತಹ ವಾಹಿನಿಗಳಲ್ಲಿ ನೇರ ಪ್ರಸಾರವೂ ಇದೆ. ಸೊ ವಿಸ್ತೃತವಾಗಿರುವಂತಹ ರೋದಾಸನ ಸಾರಿ ಮಳಿಗೆಯ ಉದ್ಘಾಟನೆ ರಮೇಶ್ ಶೆಣೆ ಉಡುಪಿ, ಡ್ರೆಸ್ ಪ್ಯಾಲೇಸ್ ಉಡುಪಿ, ಕೃಷ್ಣ ಕಾಮತ್ ಪುತ್ತೂರು, ರಾಘವೇಂದ್ರ ಪ್ರಭು ಬೆಂಗಳೂರು ಇವರು ಹಾಗೆ ಅವರ ಸಂಪೂರ್ಣವಾಗಿರುವ ಕುಟುಂಬಸ್ಥರ ಜೊತೆಯಾಗಿ ಸೇರಿ ನೀಡ್ತಾ ಇದೆ ಮೊದಲು. ಹಾಗೆಯೇ ಮುಂದೆ ಸನ್ಮಾನ್ಯ ಸಹಜ್ ರೈ ಅವರು ದೀಪದ ಪ್ರಜ್ವಲನೆ ನೆರವೇರಿಸಿಕೊಡಬೇಕು ಎಂದು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಸಹಜ್ ರೈ ಅವರು ಪುತ್ತೂರಿನ ಕಾರ್ಯಕ್ರಮದಲ್ಲಿ ಜೊತೆಗೆ ಸಹಜ್ ರೈ ಅವರ ಜೊತೆಗೆ ಶಿಲ್ಪ ಕಾಮತ್ ಅವರು ನಮ್ಮ ಈ ರಾಧಾಸನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅದು ನಮಗೆ ಖುಷಿಯ ವಿಚಾರ. ಸಹಜ್ ರೈ ಅವರು ಪುತ್ತೂರಿನ ಅತ್ಯಂತ ಪ್ರತಿಷ್ಠಿತವಾಗಿರುವಂತಹ ಪಿಲಿಗೊಬ್ಬ ಅನ್ನುವಂತಹ ವೇದಿಕೆಯಲ್ಲಿ 3 ವರ್ಷಗಳ ಹಿಂದೆ ಹಚ್ಚಿರುವಂತಹ ಬೆಳಕು ಇಡೀ ವಿಶ್ವದಾದ್ಯಂತ ಬೆಳಗಿದೆ. ಸಾಕಷ್ಟು ಹುಡುಗರ ಸಂಘಟನೆಯ ಒಬ್ಬ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಈ ವಿಸ್ತೃತ ಮಳಿಗೆಯ ದೀಪ ಪ್ರಜ್ವಲನೆಯಲ್ಲಿ ಸಹಜ್ ರೈ ಜೊತೆಗೆ ಶಿಲ್ಪ ಕಾಮತ್ ಅವರು ಕೈ ಜೋಡಿಸಿ ದೀಪ ಬೆಳಗಿಸಿದ್ದಾರೆ. ಹಾಗೆಯೇ ಸಂಸ್ಥೆಯ ಓನರ್ಗಳು ಗಣೇಶ್ ಕಾಮತ್, ಪ್ರಕಾಶ್ ಕಾಮತ್, ಹಾಗೆಯೇ ಅಶೋಕ್ ಪ್ರಭು ಅವರು ಲಕ್ಷ್ಮೀ ವೆಂಕಟರಮಣ ದೇಗುಲದ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ. ಸದಾಕಾಲವೂ ಲಕ್ಷ್ಮಿಯ ಆಗಮನ ಆಗ್ತಾ ಇರಲಿ ನಮ್ಮ ರಾಧಾ ಸಂಸ್ಥೆಗೆ ಅಶೋಕ್ ಪ್ರಭು ಅವರು ದೀಪದ ಪ್ರಜ್ವಲನೆಯನ್ನು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ದೀಪದ ಪ್ರಜ್ವಲನೆಯೊಂದಿಗೆ ನಮ್ಮ ವಿಸ್ತೃತ ಮಳಿಗೆಯ ಸಂಸ್ಥೆಯ ಒಳಗೆ ಮೊದಲ ದೀಪದ ಬೆಳಕು ಒಂದೊಂದು ಈ ದೀಪ ಇದೇ ರೀತಿ ಬೆಳಗ್ತಾ ಇರಲಿ, ಪ್ರತಿಯೊಬ್ಬರ ಜೀವನಕ್ಕೂ ಶಕ್ತಿಯಾಗಲಿ. ಹಾಗೆಯೇ ಸಂಸ್ಥೆಯ ಓನರ್ಗಳಾಗಿರುವ ಗಣೇಶ್ ಕಾಮತ್ ಅವರಿಗೆ ಪ್ರಕಾಶ್ ಕಾಮತ್ ಅವರ ಜೊತೆಗೆ ಅವರ ಸಂಪೂರ್ಣ ಕುಟುಂಬ ಕೂಡ ಕೈ ಜೋಡಿಸಬೇಕು ಎಂಬ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಗಣೇಶ್ ಕಾಮತ್, ಪ್ರಕಾಶ್ ಕಾಮತ್ ನಮ್ಮ ರಾಧಾ ಸಂಸ್ಥೆಯ ಮಾಲಕರು. ಮತ್ತು ವಿಸ್ತೃತ ಸಾರಿಗಳ ಸೆಕ್ಷನ್ ಅನ್ನ ದೀಪ ಪ್ರಜ್ವಲನೆಯೊಂದಿಗೆ ಕುಟುಂಬದ ಬಂಧುಗಳು, ಸಂಪೂರ್ಣ ಸಿಬ್ಬಂದಿಗಳು ಕೂಡ ನಮ್ಮ ಕುಟುಂಬದ ರೀತಿಯಲ್ಲಿ ಇವತ್ತು ಜೊತೆಯಾಗಿ ಎಲ್ಲರ ಕೈ ಜೋಡಿಸುವಿಕೆಯೊಂದಿಗೆ ಮಹಾಲಿಂಗೇಶ್ವರ ಹಾಗೆಯೇ ಕುಟುಂಬದ ಎಲ್ಲ ದೈವಿಕ ದೇವರ ಶಕ್ತಿಗಳನ್ನು ಮನಸಾರಿ ಸ್ಮರಣೆ ಮಾಡಿಕೊಳ್ತಾ ಈ ಸಂದರ್ಭದಲ್ಲಿ ದೀಪದ ಪ್ರಜ್ವಲನೆಯನ್ನ ಗಣೇಶ್ ಕಾಮತ್ ಹಾಗೆಯೇ ಪ್ರಕಾಶ್ ಕಾಮತ್ ಕುಟುಂಬ ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ದೀಪದ ಪ್ರಜ್ವಲನೆ ಬಾಕಿ ಉಳಿದುಕೊಂಡಿದೆ ನಮ್ಮೆಲ್ಲರ ಸಮ್ಮುಖದಲ್ಲಿ. ಹೇಗೆ ರಾಧಾಸ್ ಅನ್ನುವಂತಹ ಸಂಸ್ಥೆ 0 to ಹೀರೋ ಈ ರೀತಿ ಬೆಳೆದು ಬಂದ್ರು ನಮ್ಮೆಲ್ಲರ ವಿಶ್ವಾಸ ಪ್ರೀತಿಯೊಂದಿಗೆ ಅದೇ ರೀತಿ ಬೆಳೆದು ಬಂದಿರತಕ್ಕಂಥ ಮತ್ತೊಂದು ಸಂಸ್ಥೆಯ ಪಾಲುದಾರರು ನಮ್ಮ ಜೊತೆಗಿದ್ದಾರೆ. T&C ಒಂದು ದೊಡ್ಡ ಸಂಸ್ಥೆಯನ್ನ ನಡೆಸಿ ಅದರ ಮೂಲಕ ಇವತ್ತು ಲೋಕದಾದ್ಯಂತ ತಮ್ಮ ಹೆಸರನ್ನ ಗಳಿಸಿಕೊಟ್ಟಿರುವಂತಹ ರಮನಾಥ್ ಕೋಟ್ಯಾನ್ ಅವರಿದ್ದಾರೆ. ಅವರು ದೀಪದ ಪ್ರಜ್ವಲನೆಯನ್ನು ನೆರವೇರಿಸಿಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೊ ಅವರ ಸಹೋದರರ ಸಮ್ಮುಖದಲ್ಲಿ ಆಗಮಿಸಿದ್ದಾರೆ. T&C ಅಂದ್ರೆ ಅದೊಂದು ದೊಡ್ಡ ಬ್ರ್ಯಾಂಡ್. ಇವತ್ತು ನಮ್ಮ ಸಂಸ್ಥೆಯ ರೀತಿಯಲ್ಲಿ ಬೆಳೆದು ಬಂದಿರುವಂತಹ ಈ ಸಂಸ್ಥೆಯ ಓನರ್ ಕೂಡ ನಮ್ಮ ಜೊತೆಗೆ ಬಂದು ದೀಪದ ಪ್ರಜ್ವಲನೆಯ ಮೂಲಕ ಇವತ್ತಿನ ನಮ್ಮ ವಿಸ್ತೃತ ಮಳಿಗೆಯನ್ನ ಉದ್ಘಾಟಿಸಿಕೊಡೋದಕ್ಕೆ ಸಹಕಾರ ಕೊಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸೊ T&C ಕಡೆಯ ರಮನಾಥ್ ಕೋಟೇನ್ ಅವರಿಂದ ವಿಶೇಷವಾದ ಉಡುಗೊರೆಯನ್ನು ಕೂಡ ರಾಧಾಸ ಸಂಸ್ಥೆಗೆ ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ದೀಪದ ಪ್ರಜ್ವಲನೆಗಿಂತ ಮುಂಚಿತವಾಗಿ ವಿಸ್ತೃತ ಮಳಿಗೆಗೆ ಒಂದು ವಿಶೇಷವಾದ ದೇವರ ಶಕ್ತಿಯನ್ನ ಕೂಡ ತಮ್ಮ ವಿಗ್ರಹವನ್ನು ನೀಡುವುದರ ಮೂಲಕ ಕೊಡ್ತಾ ಇದ್ದಾರೆ. ಇಲ್ಲಿ ದೀಪದ ಪ್ರಜ್ವಲನೆಯನ್ನ ಮಾಡಿ ಶ್ರೀಯುತ ರಮನಾಥ್ ಕೋಟೆಯವರು
ಜೊತೆಗೆ ಸಹೋದರರು ಶಕ್ತಿಯನ್ನ ಇನ್ನಷ್ಟು ತುಂಬಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳು ಎಲ್ಲರೂ ಕೂಡ ತಮ್ಮ ಆಸನವನ್ನು ಮತ್ತೆ ಸ್ವೀಕಾರ ಮಾಡಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಒಂದು ಸಣ್ಣದಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಸ್ವಾಗತವನ್ನ ಮಾಡ್ತಾ ಇರುವಂತ ಜವಾಬ್ದಾರಿಯ ನಿರ್ವಹಣೆಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮಕ್ಕೆ ರಾಧಾಸನ ವಿಸ್ತೃತ ಮಳಿಗೆಯ ಒಂದು ಸುಂದರ ಮುಂಜಾವಿನ ಕಾರ್ಯಕ್ರಮಕ್ಕೆ ಸೇರಿಕೊಂಡು ರಿಬ್ಬನ್ ಅನ್ನ ಕಟ್ ಮಾಡಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ಫಾದರ್ ಲಾರೆನ್ಸ್ ಮೆಸ್ಕರೆನ್ಸ್ ಧರ್ಮಗುರುಗಳು ಮೈರೆ ದೇವಸ ಚರ್ಚ್ ಪುತ್ತೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಮತ್ತೊಬ್ಬರು ಧಾರ್ಮಿಕ ವಿದ್ವಾಂಸರು ಜನಾಬ್ SB ಮೊಹಮ್ಮದ್ ದಾರ್ಮಿ ಉಪ್ಪಿನಂಗಡಿ ಪುತ್ತೂರು ಇವರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆಗೆ ಶ್ರೀಯುತ ರಮೇಶ್ ಶೆಣೈ ಉಡುಪಿ ಡ್ರೆಸ್ ಪ್ಯಾಲೇಸ್ ಉಡುಪಿ ಸರ್ ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಕೃಷ್ಣ ಕಾಮತ್ ಪುತ್ತೂರು ಅವರಿದ್ದಾರೆ, ನಿಮ್ಮನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಾಘವೇಂದ್ರ ಪ್ರಭು ಬೆಂಗಳೂರು ಸರ್ ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಸನ್ಮಾನ್ಯ ಅಶೋಕ್ ಪ್ರಭು ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ರಾಧಾಸನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಶಿಲ್ಪಾ ಕಾಮತ್ ಅವರಿದ್ದಾರೆ ಮೇಡಮ್, ನಿಮ್ಮನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಪುತ್ತೂರಿನ ಯಶಸ್ವಿ ಸಂಘಟಕರಲ್ಲಿ ಒಬ್ಬರು ಸನ್ಮಾನ್ಯ ಸರ್ಜರಿ ಅವರಿದ್ದಾರೆ ಸರ್ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಂಸ್ಥೆಯ ಓನರ್ಗಳಾಗಿರುವಂತಹ ಗಣೇಶ್ ಕಾಮತ್ ಸರ್ ನಿಮ್ಮನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಪ್ರಕಾಶ್ ಕಾಮತ್ ಅವರು ಸರ್ ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಾಧಾಸ್ ಸಂಸ್ಥೆಯ ಓನರ್ಗಳ ಸಂಪೂರ್ಣವಾದ ಫ್ಯಾಮಿಲಿ ನಮ್ಮ ಜೊತೆಗಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ TNC ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂತಹ ರಮನಾಥ್ ಕೋಟ್ಯನ್ ಹಾಗೆ ಅವರ ಸಹೋದರರಿದ್ದಾರೆ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಪತ್ರಕರ್ತ ಬಂಧುಗಳಿದ್ದಾರೆ, ನೇರ ಪ್ರಸಾರವನ್ನು ನೀಡತಕ್ಕಂಥ ಬೇರೆ ಬೇರೆ ವಾಹಿನಿಗಳ ಮುಂದಾಳುಗಳು ನಮ್ಮ ಜೊತೆಗಿದ್ದಾರೆ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಾಧಾಸ ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ತುಂಬಿರುವಂತಹ ಗ್ರಾಹಕ ಬಂಧುಗಳು ನಮ್ಮ ಜೊತೆಗಿದ್ದಾರೆ, ನಿಮಗೂ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಫ್ಯಾಮಿಲಿಯ ಜೊತೆಗೆ ರಾಧಾಸ್ ಫ್ಯಾಮಿಲಿಯ ಜೊತೆಗೆ ರಾಧಾಸನ ಸಿಬ್ಬಂದಿಗಳು ಹೊರತಲ್ಲ, ನೀವು ಕೂಡ ರಾಧಾಸನ ದೊಡ್ಡ ಫ್ಯಾಮಿಲಿ, ದೊಡ್ಡ ಶಕ್ತಿ, ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸೊ ಹಾಗೆಯೇ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇನ್ನು 2 ಜನ ಗೆಸ್ಟ್ಗಳು ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ದೀಪದ ಪ್ರಜ್ವಲನೆ ನೆರವೇರಿಸಿಕೊಟ್ಟಿರುವಂತಹ ನಮ್ಮ ವೇದಿಕೆಯಲ್ಲಿ ಇರುವಂತಹ ಅತಿಥಿಗಳ ಮಾತು, ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸತಕ್ಕಂಥ ಸಂದರ್ಭ. ಪುತ್ತೂರಿನಲ್ಲಿ ಪಿಲಿಗೊಬ್ಬು ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡಿ ಕೇವಲ ಒಂದು ಸಾಂಸ್ಕೃತಿಕ ವೇದಿಕೆಯನ್ನ, ಕಲಾ ವೇದಿಕೆಯನ್ನ ಮಾತ್ರ ಸೃಷ್ಟಿ ಮಾಡಿರುವಂತಹದ್ದಲ್ಲ, ಅಷ್ಟೋ ಮಂದಿ ಲಕ್ಷಾಂತರ ಜನ ಪುತ್ತೂರಿಗೆ ಆಗಮಿಸುವುದರ ಮೂಲಕ ಕಮರ್ಷಿಯಲ್ ಆಗಿ ವ್ಯಾಪಾರದ ಉದ್ಯಮದಲ್ಲೂ ಕೂಡ ಈ ಪಿಲಿಗೊಬ್ಬು ಎಷ್ಟರ ಮಟ್ಟಿಗೆ ಸಾಕಾರವನ್ನು ಕೊಟ್ಟಿದೆ ಅಂತ ಹೇಳುವಂಥದ್ದು ಗೊತ್ತಿದೆ. ಪುತ್ತೂರಿಗೆ ಅಷ್ಟು ಮಂದಿ ಜನಗಳು ಬಂದಾಗ ಹೋಗುವ ಸಂದರ್ಭದಲ್ಲಿ ವ್ಯಾಪಾರವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಹಾಗಿರುವಾಗ ಇವತ್ತು ರಾಧಾಸ್ ಅನ್ನುವಂಥ ಸಂಸ್ಥೆ ಪ್ರಾರಂಭ ಆಗಬೇಕಿದ್ರೆ ಅಲ್ಲಿ ಪ್ರಥಮವಾಗಿ ಪ್ರಾರಂಭವನ್ನು ಮಾಡಬೇಕಿದ್ರೆ ಇಲ್ಲಿ ಎಲ್ಲ ವಿಭಾಗದಲ್ಲಿ ನಮ್ಮ ಕಲೆಯ ಜೊತೆಗೆ ಸಾಂಸ್ಕೃತಿಕ ವೇದಿಕೆಯ ಮೂಲಕ ದೊಡ್ಡ ಮಟ್ಟದಲ್ಲಿ ವ್ಯಾಪಾರವನ್ನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಪಿಲಿಗೊಬ್ಬು ವೇದಿಕೆ ಕೂಡ ಇದೇ ಇದೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿ ದೀಪದ ಪ್ರಜ್ವಲನೆಯನ್ನ ಮಾಡಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಹೋದರಿಯವರು ಈ ರಾಧಾಸನ ವಿಸ್ತೃತ ಮಳಿಗೆಗೆ 1-2 ಮಾತುಗಳಲ್ಲಿ ಶುಭ ಹಾರೈಕೆ ತಿಳಿಸಬೇಕು ಅಂತ ಕೇಳ್ತಾ ಇದ್ದೇನೆ. ರಾಧಾಸ್ ಟೆಕ್ಸ್ಟೈಲ್ ಈ ಒಂದು ವಿಸ್ತಾರವಾದಂತಹ ಮಳಿಗೆಯ ನೂತನ ಶುಭಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ನನ್ನ ಆತ್ಮೀಯರು, ಮಾರ್ಗದರ್ಶಕರು, ಹಿತೈಷಿಗಳಾಗಿರ್ತಕ್ಕಂಥ ಈ ಸಂಸ್ಥೆಯ ಮಾಲಕರಾದಂತಹ ಇಬ್ಬರು ಸಹೋದರರು ಗಣೇಶಣ್ಣ ಹಾಗೂ ಪ್ರಕಾಶಣ್ಣ ಅವರೇ, ವೇದಿಕೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗ್ರಾಹಕರೇ, ಬಂಧುಗಳೇ, ಇಲ್ಲಿ ಕೆಲಸ ಮಾಡುವಂತಹ ಎಲ್ಲ ಬಂಧು ಮಿತ್ರರೇ, ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ.
ನನಗೆ ಈಗೂ ಕೂಡ ನೆನಪಾಗ್ತದೆ. ರಾಧಾಸ್ ನಾನು ಪ್ರೈಮರಿ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ರಾಧಾಸ್ ಪ್ರಾರಂಭದ ಕೋಟೋಡಿನ ಅಲ್ಲಿ ಬಲಭಾಗದಲ್ಲಿತ್ತು. ಆ ಸಂಸ್ಥೆಗೆ ನಾನು ನನ್ನ ತಾಯಿ ಆ ಸಂದರ್ಭದಲ್ಲಿ ನನಗೆ ಆ ಮಳಿಗೆ ಹೋಗುವಂಥದ್ದು ಈಗ ಕೂಡ ನನಗೆ ನೆನಪಾಗ್ತದೆ. ದೇವರ ಆಶೀರ್ವಾದ, ಜನಗಳ ಪ್ರೀತಿ, ನೀವು ಮಾಡುವಂಥ ಸೇವೆಯಿಂದ ಇಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಸಂಸ್ಥೆಯನ್ನ ಬೆಳೆಸಲು ನೀವು ಯಶಸ್ವಿಯಾಗಿದ್ದೀರಾ. ಅದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರುವಾಗ ತುಂಬ ಕಡೆ ನಾವು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ಆದರೆ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಒಂದು ತಮ್ಮ ಮಳಿಗೆಯ ನಾವು ಕೆಲಸ ಮಾಡುವುದಲ್ಲ, ತಮ್ಮದೇ ಮಳಿಗೆಯ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡ್ತಾರಲ್ಲ, ಅದನ್ನು ನೋಡುವಾಗ ತುಂಬಾ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿಯ ಸಿಬ್ಬಂದಿಗಳೆಲ್ಲ ಎಷ್ಟು ಬೇಕು ಅಷ್ಟು ಕೆಲಸ ಮಾಡ್ತಾರೆ. ಆದ್ರೆ ಇದು ನಮ್ಮ ಸಂಸ್ಥೆ ಎಂಬ ಭಾವನೆ ಅಡಿಯಲ್ಲಿ ಕೆಲಸ ಮಾಡುವಂಥದ್ದು ಇಲ್ಲಿ ನೋಡಿ ಬರುವಾಗ ತುಂಬಾ ಖುಷಿ ಆಯಿತು. ಈ ಒಂದು ಸಂಸ್ಥೆ ಯಾಕಂತ ಹೇಳಿದ್ರೆ ಪ್ರಕಾಶನ, ಗಣೇಶನ ಮತ್ತೆ ಇಬ್ರು ಕೂಡ ಕೇವಲ ವ್ಯಾಪಾರ ಅಲ್ಲ, ಇಲ್ಲಿ ಪುತ್ತೂರಿನಲ್ಲಿ ನಡೆಯುವಂತಹ ಯಾವುದೇ ಧಾರ್ಮಿಕ, ಸಾಮಾಜಿಕ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತ ವ್ಯಕ್ತಿ. ಹಾಗಾಗಿ ನಿಮಗೆ ಖಂಡಿತವಾಗಿಯೂ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಇರ್ತದೆ, ಜೊತೆಗೆ ಪುತ್ತೂರಿನ ಜನತೆಯ ಎಲ್ಲರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರ್ತದೆ ಎಂಬ ಆ ಒಂದು ಸಂತೋಷವನ್ನು ತಮ್ಮಲ್ಲಿ ವ್ಯಕ್ತಪಡಿಸುತ್ತಾ, ವಿಶೇಷವಾಗಿ ರಾಧಾಸ್ ಈಗ ಪುತ್ತೂರಲ್ಲೇ ಅಲ್ಲ, ಹತ್ತೂರಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ಹಾಗಾಗಿ ನನ್ನ ಭಾವನೆ ಇಷ್ಟೇ, ರಾಧಾಸ್ ಒಂದು ಕರಾವಳಿಯ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಆಗ್ತದೆ ಎಂಬ ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿಕೊಂಡು, ಈ ಒಂದು ಶುಭ ಸಮಾರಂಭದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಗಣೇಶನ್ ಹಾಗೂ ಪ್ರಕಾಶನ್ನ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾನು ಯಾವತ್ತೂ ಕೂಡ ಆಭಾರಿಯಾಗಿದ್ದೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನನ್ನ ಶುಭ ಹಾರೈಕೆಯನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಪ್ರೀತಿಯಿಂದ ಶುಭ ಹಾರೈಕೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂತಹ ಪುತ್ತೂರಿನ ಯುವ ನಾಯಕರಲ್ಲಿ ಒಬ್ಬರಾಗಿರುವಂತಹ ಸನ್ಮಾನ್ಯ ಸಹಜ್ ರೈ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ವಿಸ್ತೃತ ಮಳಿಗೆಯ ಉದ್ಘಾಟನೆಯನ್ನ ಒಂದು ಅರ್ಥದಲ್ಲಿ ನಾವು ನೋಡಬಹುದಿದ್ರೆ, ಯಾವುದೇ ಒಂದು ಪಂಗಡ, ಯಾವುದೇ ಜಾತಿ, ಯಾವುದೇ ಧರ್ಮಕ್ಕೆ ಮಾತ್ರ ನಮ್ಮ ಸಂಸ್ಥೆಯನ್ನ ಸೀಮಿತವಾಗಿ ಇರಿಸಿರ್ತಕ್ಕಂಥದ್ದಲ್ಲ. ಇವತ್ತು ರಾಧಾಸ್ ಇಷ್ಟರ ಮಟ್ಟಿಗೆ ಬೆಳಿಬೇಕಿದ್ರೆ ಇಲ್ಲಿ ಎಲ್ಲ ಜಾತಿಯವರು ಬಂದಿದ್ದಾರೆ, ಎಲ್ಲ ಧರ್ಮದವರು ಬಂದಿದ್ದಾರೆ, ಎಲ್ಲ ಪಕ್ಷದವರು ಬಂದಿದ್ದಾರೆ, ಬೇರೆ ಬೇರೆ ಬಣ್ಣದವರು ಬಂದಿದ್ದಾರೆ. ಎಲ್ಲರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿ ಅವರಿಗೆ ಇರತಕ್ಕಂತಹ ಯಾವ ಆಸೆಯಲ್ಲಿ, ಯಾವ ಕನಸಿನೊಂದಿಗೆ ನಮ್ಮ ಸಂಸ್ಥೆಗೆ ಬರ್ತಾರೆ ಅದನ್ನ ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನ ರಾಧಾಸ್ ಮಾಡಿದೆ. ಹಾಗಾಗಿ ಎಲ್ಲರೂ ನಮ್ಮವರೇ, ಎಲ್ಲರೂ ಭಾರತೀಯರೇ ಅನ್ನುವಂತಹ ಒಂದು ವಿಷಯವನ್ನ ತಮ್ಮ ಮನಸ್ಸಿನ ಒಳಗೆ ಮನದಟ್ಟು ಮಾಡಿಕೊಂಡು ಇಡೀ ಜಗತ್ತಿಗೆ ಪಸರಿಸಿರ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ರಾಧಾಸ್. ಹಾಗಾಗಿ ನಾವೆಲ್ಲ ಒಂದೇ ಅನ್ನುವಂಥ ಭಾವನೆಯಿಂದ ಎಲ್ಲ ಬಂಧುಗಳ ಜೊತೆಯಾಗಿ ಇವತ್ತಿನ ವಿಸ್ತೃತ ಮಳಿಗೆಯ ಉದ್ಘಾಟನೆಯಾಗಿದೆ. ಹಾಗೆ ಇವತ್ತು ರಿಬ್ಬನ್ ಅನ್ನ ಕಟ್ಟು ಮಾಡಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಮಾಯಿದೆ ದೇವಸ ಚರ್ಚ್ ಪುತ್ತೂರು ಇದರ ಧಾರ್ಮಿಕ ಮುಖಂಡರು ಫಾದರ್ ಲಾರೆನ್ಸ್ ಮೆಸ್ಕರೆನ್ಸ್ ಇವರು ಒಂದೆರಡು ಮಾತಲ್ಲಿ ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ಕೇಳ್ತಾ ಇದ್ದೇನೆ. ರಾಧಾಸ್ ಟೆಕ್ಸ್ಟೈಲ್ಸ್ ಇದರ ಹೊಸ ಈ ಒಂದು ಮಳಿಗೆ ಸಾರಿ ಫ್ಲೋರ್ ಇವತ್ತು ಉದ್ಘಾಟನೆಗೊಂಡಿದೆ. ಈ ಸಮಾರಂಭದಲ್ಲಿ ಇರುವಂಥ ಎಲ್ಲ ಗುರುಗಳೇ, ಅತಿಥಿಗಳೇ ಹಾಗೂ ಕಾಮತ್ ಫ್ಯಾಮಿಲಿಯವರೇ, ಎಲ್ಲ ಇಲ್ಲಿನ ಸಿಬ್ಬಂದಿ ವರ್ಗದವರೇ, ನನ್ನ ಆತ್ಮೀಯರೇ, ಮೊದಲನೇದಾಗಿ ನಿಮಗೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ದಿನ ಈ ಒಂದು ಸಂಸ್ಥೆ ಇನ್ನೊಂದು ಅದಕ್ಕೆ ಚುಗುರು ಅಥವಾ ಒಂದು ಹೊಸ ಗರಿ ಬಂದಿದೆ ಅಂತ ಹೇಳುವಂಥದ್ದು ತುಂಬ ಸಂತೋಷ. ಯಾವುದೇ ಒಂದು ಗಿಡವಾಗಲಿ ಅಥವಾ ನಾವು ನೆಡುವ ಏನಾದರೂ ಒಂದು ಹೂವಿನ ಗಿಡ ಅಥವಾ ಫಲದ ಗಿಡ, ಅದು ಜೀವ ಇದೆ ಅಂತ ಗೊತ್ತಾಗೋದು ಯಾವಾಗಂದರೆ ಅದಕ್ಕೆ ಹೊಸ ಚುಗುರು ಬರುವಾಗ, ಅದರಲ್ಲಿ ಹೊಸ ಹೂ ಬರುವಾಗ, ಅದರಲ್ಲಿ ಫಲ ಬಿಡುವಾಗ. ಹಾಗೆ ಒಂದು ಸಂಸ್ಥೆ ಬೆಳವಣಿಗೆ ಆಗ್ತದೆ ಅಂದರೆ ಅಲ್ಲಿ ಹೊಸ ಹೊಸ ಒಂದು ಬೆಳವಣಿಗೆ ಆಗ್ತಾ ಇರಬೇಕು. ಹಾಗೆಯೇ ಈ ದಿನ ನಮ್ಮ
ಸಹೋದರರು ನಡೆಸುವಂಥ ಈ ಸಂಸ್ಥೆ ಅದು ಬೆಳೆದಿದೆ ಅಂತ ನಮಗೆಲ್ರಿಗೂ ಇವತ್ತು ಸಂತೋಷ. 29 ವರ್ಷಗಳಿಂದ ಅವರು ನಡೆಸುವಂಥ ಈ ಒಂದು ಸಂಸ್ಥೆ, ಅದರ ಜೊತೆಗೆ 100 ಜನರಿಗೆ ಇಲ್ಲಿ ಒಂದು ಅವರ ಕುಟುಂಬಗಳನ್ನು ನಿರ್ವಹಿಸುವಂಥ ಒಂದು ಅವಕಾಶ, ಈ ಪರಿಸರಕ್ಕೆ ಅಥವಾ ದೂರದಿಂದ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಗ್ರಾಹಕರು, ಅವರಿಗೆ ಪ್ರೀತಿಯ ಒಂದು ಸೇವೆ ಇಲ್ಲಿ ಸಿಗ್ತಾ ಇದೆ. ಅದರಿಂದ ನಾವೆಲ್ಲರೂ ಈ ದಿನ ಸಂತೋಷದಿಂದ ದೇವರನ್ನು ಸ್ಮರಿಸಿ ಈ ಕುಟುಂಬಕ್ಕೆ, ಈ ಒಂದು ಸಂಸ್ಥೆಗೆ ಶುಭವನ್ನು ಹಾರೈಸಲಿಕ್ಕೆ ಇಲ್ಲಿದ್ದೇವೆ. ದೇವರು ನಿಮ್ಮನ್ನೆಲ್ಲರನ್ನು ಆರಿಸಲಿ. ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥದ್ದು ಅದು ತುಂಬ ಕಷ್ಟ ಕೆಲಸ, ಅದರಲ್ಲಿ ತುಂಬ ಪರಿಶ್ರಮ ಇದೆ. ಆ ಪರಿಶ್ರಮವನ್ನು ಪ್ರಾಮಾಣಿಕತೆಯಿಂದ ನಾವು ಮಾಡಿದಲ್ಲಿ ಅದಕ್ಕೆ ತಕ್ಕುದಾದ ಫಲ ಖಂಡಿತವಾಗಿ ಬರ್ತದೆ. ಅದರಿಂದ ನಾವೆಲ್ಲರೂ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮೊದಲನಾಗಿ ಅದನ್ನು ನಾವು ನಮ್ಮ ಕುಟುಂಬಗಳನ್ನು ನಾವು ಬೆಳೆಸಲಿಕ್ಕೆ, ಅದನ್ನು ಪೋಷಿಸಲಿಕ್ಕೆ ಅಷ್ಟೇ ಅಲ್ಲ ಅದರ ಉದ್ದೇಶ. ನಮ್ಮ ಕೆಲಸದಿಂದ ಅದು ಸೇವೆಯ ರೀತಿಯಲ್ಲೂ ಕೂಡ ನಾವು ಮಾಡಬೇಕು. ಅದರಿಂದ ಬೇರೆಯವರಿಗೆ ಅನುಕೂಲ ಆಗ್ತದೆ, ಬೇರೆಯವರಿಗೆ ಅದರಿಂದ ಸಹಾಯ ಆಗ್ತದೆ. ಅದರಿಂದ ನಮ್ಮ ಅದು ಕೆಲಸ ಮಾತ್ರ ಅಲ್ಲ, ಅದೊಂದು ಸೇವೆ ಅಂತ ಹೇಳುವಂಥದ್ದನ್ನು ಪ್ರತಿಯೊಬ್ಬರು ನಾವು ಮಾಡಿದಲ್ಲಿ ನಮ್ಮ ಸಮಾಜ ತುಂಬ ಉತ್ತಮ ಆಗ್ತದೆ. ಅದರಿಂದ ಇಲ್ಲಿ ಈಗಾಗಲೇ ಸಾಜರಯ್ಯ ಅವರು ಹೇಳಿದರು, ಇದೊಂದು ಕುಟುಂಬದ ಅಂತ ಇದೆ ಅಂತ. ಅದು ನಮಗೆಲ್ಲಿಗೆ ಗೊತ್ತಾಗ್ತಾ ಇದೆ. ನೀವೆಲ್ಲರೂ ಒಂದು ಕುಟುಂಬದ ಒಂದು ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದೀರಿ. ಅದು ನಿಮ್ಮ ಸಂಸ್ಥೆಯ ಘನತೆಯನ್ನು ಅದನ್ನು ತೋರಿಸ್ಕೊಳ್ತದೆ. ಅದರಿಂದ ನಿಮಗೆಲ್ರಿಗೂ ಅಭಿನಂದನೆಗಳು. ನಾವೆಲ್ಲರೂ ಸಂತೋಷದಿಂದ ನಮ್ಮನ್ನು ಕೆಲಸವನ್ನು ಮಾಡುವ, ಪ್ರೀತಿಯಲ್ಲಿ ನಮ್ಮ ಕೆಲಸವನ್ನು ಮಾಡುವ, ಸೇವಾ ಮನೋಭಾವದಿಂದ ನಾವು ಮಾಡುವ, ಆಗ ನಮಗೂ ಕೂಡ ನಮ್ಮ ಕೆಲಸಕ್ಕೆ ನಮಗೂ ಕೂಡ ಒಂದು ಅದರಲ್ಲಿ ತೃಪ್ತಿ ಬರ್ತದೆ. ಅದರ ಜೊತೆಗೆ ಬೇರೆಯವರಿಗೂ ಕೂಡ ಸಂತೋಷ, ನೆಮ್ಮದಿ ಸಿಗ್ತದೆ ಹಾಗೂ ಒಳ್ಳೆಯದಾಗ್ತದೆ. ನಮ್ಮ ಈ ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಈ ಅಭಿವೃದ್ಧಿಗೆ ನೀವು ರಾಧಾಸ್ ಕೂಡ ಅದರಲ್ಲಿ ನಿಮ್ಮ ಪಾಲು ಕೂಡ ಭಾಳಷ್ಟು ಇದೆ ಅಂತ ಹೇಳೋದು ತುಂಬ ಸಂತೋಷ. ಇನ್ನಷ್ಟು ನಿಮ್ಮ ಸಂಸ್ಥೆ ಬೆಳೆಯಲಿ, ಗ್ರಾಹಕರ ಪ್ರೀತಿಗೆ ಇನ್ನಷ್ಟು ಪಾತ್ರವಾಗಲಿ, ಎಲ್ಲರೂ ನಿಮ್ಮನ್ನು ಸಹಕರಿಸಲಿ. ದೇವರು ನಿಮ್ಮದೊಡನೆ ಇದ್ದು ನಿಮ್ಮ ಪರಿಶ್ರಮಕ್ಕೆ ತಕ್ಕುದಾದ ಪ್ರತಿಫಲ ಸಿಗಲಿ, ಎಲ್ಲರನ್ನ ದೇವರು ಆಶೀರ್ವದಿಸಲಿ ಅಂತ ಹೇಳಿಕೊಂಡು ಮಗದೊಮ್ಮೆ ನಿಮಗೆ ಅಭಿನಂದನೆಗಳು ಸಲ್ಲಿಸಿ ದೇವರ ಕೃಪೆಯನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ತಾವು ಬಂದಿರೋದೇ ಬಹಳ ಖುಷಿ. ನಿಮ್ಮ ಸಮಯವನ್ನ, ಅಮೂಲ್ಯವಾಗಿರುವಂತಹ ಸಮಯವನ್ನ ನಮ್ಮ ರಾಧಾಸನ ವಿಸ್ತೃತ ಮಳಿಗೆಯ ಜೊತೆಗೆ ಇರಿಸಿ ಇವತ್ತು ಶುಭವನ್ನ ಹಾರೈಸಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿಕೊಳ್ತಾ ಇದ್ದೇನೆ. ದೇವರು ಇನ್ನಷ್ಟು ಶಕ್ತಿ ನಿಮಗೆ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ ಎಂದು ಈ ಸಂದರ್ಭದಲ್ಲಿ ದೇವರ ಜೊತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಧನ್ಯವಾದದ ಸಮರ್ಪಣೆಯನ್ನ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಮತ್ತೊಬ್ಬರು ನಮ್ಮ ಜೊತೆಗೆ ಜನಾಬ್ SB ಮೊಹಮ್ಮದ್ ದಾರಿಮಿ, ಹಿರಿಯ ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು, ಉಪ್ಪಿನಂಗಡಿ, ಪುತ್ತೂರು. ಕಾರ್ಯಕ್ರಮದ ರಿಬ್ಬನ್ ಕಟ್ ಮೂಲಕ ನಮ್ಮ ವಿಸ್ತೃತ ಮಳಿಗೆಯ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇವರು ಕೂಡ ತಮ್ಮ ಮಾತಿನಿಂದ ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ಕೇಳ್ತಾ ಇದ್ದೇನೆ. ನಡೆದಿರ್ತಕ್ಕಂಥ ಎಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ತುಂಬ ಸಂತೋಷ ಆಗ್ತಾ ಇದೆ. ನಾವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇವೆ, ಇಂತಹ ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ. ಆದರೆ ಇದೊಂದು ಅಭೂತಪೂರ್ವ ಅಂತಹ ತುಂಬ ಅಚ್ಚುಕಟ್ಟಿನ ವ್ಯವಸ್ಥಿತವಾಗಿ ತುಂಬ ಖುಷಿ ಆಗ್ತಾ ಇದೆ ಇದರಲ್ಲಿ ಭಾಗವಹಿಸಲಿಕ್ಕೆ. ಇವತ್ತು ಏನು ಈ ಒಂದು ರಾಧಾಸ್, ನಿಜವಾಗಿ ಹೇಳುವುದಾದರೆ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ರಾಧ ಎಂಬುದಕ್ಕೆ ವಿಶಿಷ್ಟವಾದಂಥ ಒಂದು ಸ್ಥಾನಮಾನವಿದೆ. ರಾಧ ಅಂತ ಹೇಳಿದರೆ ಪ್ರೀತಿಗೆ ಸಂಕೇತ. ಭಗವಾನ್ ಶ್ರೀಕೃಷ್ಣನ ಒಡನಾಡಿಯಾದಂತಹ ರಾಧೆ ಭಕ್ತಿಗೆ, ಪ್ರೀತಿಗೆ ಹೆಸರಾದಂತಹ ಒಬ್ಬ ವ್ಯಕ್ತಿತ್ವವನ್ನು ಸೂಚಿಸುವಂತಹ ಒಂದು ಹೆಸರು ಈ ರಾಧೆ ಅಂತೇಳಿ. ಏನು ಶ್ರೀಕೃಷ್ಣಾಷ್ಟಮಿ ಕಳೆದ 15 ದಿವಸ ನಂತರ ರಾಧಾಷ್ಟಮಿ ಕೂಡ ಅದು ಮುಗಿದಿದೆಯಾ ಗೊತ್ತಿಲ್ಲ. ರಾಧಾಷ್ಟಮಿ ಏನು ಬರ್ಲಿಕ್ಕಿದೆಲ್ಲ, ಮುಂಚೆ ಶ್ರೀಕೃಷ್ಣಾಷ್ಟಮಿ ಆಯ್ತಲ್ಲ, ಇನ್ನು 15 ದಿವಸ ನಂತರ ರಾಧಾಷ್ಟಮಿ. ಅದು ಎಲ್ರಿಗೂ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಭಾರತೀಯ ಸನಾತನ ಪರಂಪರೆಯಲ್ಲಿ ಹಾಗೆ ಇದೆ. ಅವರು ಶ್ರೀಕೃಷ್ಣನ ಒಡನಾಡಿ.
ಅಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಆ ಒಂದು ಹೆಸರೇ ಒಂದು ಶುಭ ಸೂಚನೆ. 30 ವರ್ಷಗಳಿಂದ ಈಚೆಗೆ ಯಾರು ನಮ್ಮ ನಿರೂಪಕರು ಹೇಳಿದಂತೆ ಝೀರೋದಿಂದ ಹೀರೋ ತನಕ ಬೆಳೆದಿದ್ದೀರಿ. ಖಂಡಿತ ನಮಗೆ ತುಂಬಾ ಸಂತೋಷ ಆಗ್ತದೆ. ಇದೊಂದು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ನಿಜವಾಗಿ ಹೇಳುವುದಾದ್ರೆ ಇದೊಂದು ದೇಶ ಕಟ್ಟುವ ಕಾರ್ಯಕ್ರಮ. ಇದು ನಿಮ್ಮ ಏನು ಈ ಮಳಿಗೆ, ಈ ವ್ಯವಹಾರ, ಇದೆಲ್ಲವೂ ಇದು ಸಮಾಜ ಸೇವೆಯೂ ಹೌದು, ದೇಶ ಕಟ್ಟುವ ಕಾಯಕವೂ ಹೌದು. ಇದು ನಿಮಗೆ ಹೊಟ್ಟೆಪಾಡಿಗೆ ಇಷ್ಟು ದೊಡ್ಡ ಕಷ್ಟಪಡುವ ಅಂತ ಅಗತ್ಯ ಏನಿಲ್ಲ. ಒಂದು ಮುಷ್ಟಿಯಷ್ಟು ಊಟ ಬೇಕಾದುದು ನಮಗೆ, ನಮ್ಮ ಹೊಟ್ಟೆಗೆ. ಆದರೆ ಇದೆಲ್ಲ ಯಾವುದಕ್ಕೆ ನೀವು ಮಾಡ್ತೀರಿ ನೋಡಿ. ನಾವೆಲ್ಲ ಇಲ್ಲಿ ಸೇರಿದೆ, ಇಲ್ಲಿ 100 ಮಹಿಳೆಯರಿದ್ದೀರಿ. ಇವರೆಲ್ಲ ಕುಟುಂಬ ಇದರ ಮುಖಾಂತರ ನಡೀತಾ ಇದೆ. ಅದೇ ರೀತಿ ಮುಂದೆ ಹಿಂದಿನ ಕಾಲದಲ್ಲಿ ಇನ್ನು ಗಲ್ಫಿಗೆ ಹೋದವರು ಅಲ್ಲಿಂದ ವಸ್ತ್ರಗಳನ್ನು ಏನು ಬಟ್ಟೆ ಬರೆಗಳನ್ನು ಅಲ್ಲಿಂದ ತರ್ತಿದ್ರು. ಅಲ್ಲಿ ತುಂಬಾ ಒಳ್ಳೆಯ ಚೀಪ್ ಆ್ಯಂಡ್ ಬೆಸ್ಟ್ ಅಂತೆ ಅಲ್ಲಿ ಸಿಗ್ತಾ ಇತ್ತು. ಆದರೆ ಈಗ ರಾಧಾಸನಂತಹ ಮಳಿಗೆ ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ ಬಂದು ಈಗ ಗಲ್ಫಿನಿಂದ ಅವರು ತರುವುದಿಲ್ಲ. ಬಟ್ಟೆ ಬರೆಗಳನ್ನು ಬರುವಾಗ ಕಾರು ಅನ್ನು ಇಲ್ಲಿ ರಾಧಾಸನ ಎದುರುಗಡೆ ನಿಲ್ಲಿಸಿ ಇಲ್ಲಿಂದ ಖರೀದಿಸಿ ಮನೆಗೆ ಕೊಂಡೋಗ್ತಾರೆ. ಗಲ್ಫಿನಿಂದಲೂ ಒಳ್ಳೆಯ ರೀತಿಯ ಕ್ವಾಲಿಟಿ ವಸ್ತ್ರಗಳು ನಮ್ಮ ಭಾರತದಲ್ಲೇ ಸಿಗ್ತದೆ. ಇದಕ್ಕೆ ಹೇಳುದು ದೇಶ ಕಟ್ಟುವ ಕಾಯಕ ಅಂತ ಇದು ಹೇಳು. ಅದೇ ರೀತಿ ಸಮಾಜ ಸೇವೆಯೂ ಕೂಡ ಹೌದು. ಈ ಒಂದು ನಿಟ್ಟಿನಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮ ಈಗಾಗಲೇ ಸಹಜರಯ್ಯ ಅವರು ಹೇಳಿದಂತೆ ನಿಮ್ಮ ಇಲ್ಲಿನ ಯಶಸ್ಸಿನ ಗುಟ್ಟು ಇಲ್ಲಿ ನಡೆದಿರ್ತಕ್ಕಂಥ ಈ ಮಹಿಳಾ ಮಣಿಯರು, ಇವರ ಈ ಸಿಬ್ಬಂದಿ ವರ್ಗದ ನಿಯತ್ತು, ಇದು ಖಂಡಿತ ನಿಮ್ಮ ಯಶಸ್ಸಿನ ಗುಟ್ಟು ಅಂತ ನೀವು ಮರಿಬಾರದು ಯಾವತ್ತು. ಅವರಿಗೆ ಎಲ್ಲ ಪ್ರೋತ್ಸಾಹಗಳನ್ನು ನೀವು ನೀಡಬೇಕು. ಸಂಬಳವನ್ನು 1 ವರ್ಷಕ್ಕೆ ಒಮ್ಮೆ ಹೆಚ್ಚಿಸಬೇಕು ಅಲ್ಲ, ಅವರು ಹೇಳುವುದಿಲ್ಲ, ಆದರೆ ನಾನು ಹೇಳ್ತೇನೆ ಇವತ್ತು ಅದೇ ರೀತಿ ನಾನು ಇದೆಲ್ಲ ಬದುಕಿನ ಯಶಸ್ಸಿನ ಗುಟ್ಟು ಇದು. ನಮ್ಮ ನೋಡಿ BH ಮೋಹನಾಜಿ ಅವರು ಬಂದಿದ್ದಾರೆ. ಅವರು ಹೇಳಿದರು, ನಮ್ಮ ಗಣೇಶ್ ಕಾಮತ್ರವರು ಮತ್ತು ನಮ್ಮ ಪ್ರಕಾಶ್ ಕಾಮತ್ರವರು ಈ ಒಂದು ಮಳಿಗೆಯ ಫಸ್ಟ್ ಉದ್ಘಾಟನೆ ಮಾಡಿದ್ದು ನಮ್ಮ ಮೋಹನಾಜಿ ಅವರು ಅಂತೇಳಿ ಬೋಣಿ ಮಾಡಿದ್ದು ಆವತ್ತಿನ 30 ವರ್ಷಗಳ ಹಿಂದೆ. ಅವರನ್ನು ಕೂಡ ಪ್ರೀತಿ ಇಟ್ಟು ಕರೆದಿದ್ದಾರೆ. ಅವರು ನಡೆದು ಬಂದ ಹಾದಿಯನ್ನು ಅವರು ಮರೆಯಿಲ್ಲ ಅಂತ ಅರ್ಥ, ಅದು ಮರೆಯಬಾರದು. ಇವತ್ತು ಈ ನಾನು ನೋಡಿದೆ ಅವರ ಕುಟುಂಬದವರು, ಅವರ ಆಪ್ತರೆಲ್ಲ ಬರುವಾಗ ಅವರ ಮಾಡಿದಂತಹ ವೆಲ್ಕಮ್, ಅವರೊಂದು ಬರಮಾಡಿಕೊಂಡು ಸ್ವಾಗತ ಕೋರಿದ ರೀತಿ ಇದೆಯಲ್ಲ, ಅದೇ ಅವರ ಒಂದು ಮನಸ್ಸಿನ ಒಂದು ವಿಶಾಲತೆಯನ್ನು ನಮಗೆ ತೋರಿಸ್ತು. ಯಾವೊಬ್ಬನಿಗೆ ಒಬ್ಬ ಮಾನವೀಯತೆ, ಒಬ್ಬ ಹೃದಯ ವಿಶಾಲತೆ ಇದೆ, ಅವರು ಯಾವ ಕಷ್ಟಪಡುವಾಗುತ್ತಿಲ್ಲ, ಅವರಿಗೆ ಈ ಜಗತ್ತು ಅವರ ಕಾಲಿನಡಿಗೆ ಬರ್ತದೆ. ಯಾವ ಶಾಸ್ತ್ರ ಕೂಡ ಅವರಿಗೆ ಅಗತ್ಯ ಇಲ್ಲ, ಎಲ್ಲವೂ ಅವರು ಏನು ಗ್ರಹಿಸಿದಂತೆ ಅದು ಆಗ್ತಾ ಇರ್ತದೆ. ಅವರ ಮನಸ್ಸು ವಿಶಾಲ ಆಗಿರ್ಬೇಕು, ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಬೇಕು. ಒಂದು ಸೈಟ್ ಖರೀದಿಸಿದಂತೆ, ಅಲ್ಲಿ ಖರೀದಿಸಿ ಆ ನಂತರ ಅದನ್ನೊಂದು ವಾಸ್ತು ನೋಡ್ಲಿಕ್ಕೆ ಒಂದು ಜ್ಯೋತಿಷಿ ಪಂಡಿತರನ್ನು ಕರ್ಕೊಂಡು ಬಂದರಂತೆ. ಹಾಗೆ ಆ ಗೇಟಿನ ಕಂಪೌಂಡಿನ ಒಳಗಡೆ ಇನ್ನೇನು ಹೋಗಲಿಕ್ಕೆ ಇರುವಾಗ ನಿಲ್ಲಿಸಲಿಕ್ಕೆ ಹೇಳ್ತಾರೆ ಡ್ರೈವರ್ ಹತ್ರ. ಆ ಪಂಡಿತರು ಹಿಂದೆ ಇದ್ದಾರೆ, ಇವರು ಎದುರುಗಡೆ ಇದ್ದಾರೆ. ಯಾಕೆ ನಿಲ್ಲಿಸಲಿಕ್ಕೆ ಹೇಳಿದ್ರು ಅಂತ ಕೇಳಿದಾಗ, ಅಲ್ಲಿ ನಾನು ಸೈಟ್ ಖರೀದಿಸಿ ಆಗಿದೆ, ಆದರೆ ಖರೀದಿಸಲಿಲ್ಲ, ಆದರೆ ನಾನು ಖರೀದಿಸಲಿಕ್ಕೆ ಹೋಗುವುದು ಅಲ್ಲಿ ನೋಡುವಾಗ ಅಲ್ಲಿ ಮಾವಿನ ಮರದ ಮೇಲೆ ಮಕ್ಕಳು ಮಾವಿನ ಹಣ್ಣು ಕೊಯ್ತಾ ಇದ್ದಾರೆ. ನಮ್ಮನ್ನು ನೋಡಿದರೆ ಕೆಲವೊಮ್ಮೆ ಅವರಿಗೆ ಭಯ ಆಗಿ ಅವರು ಅಲ್ಲಿಗೆ ಕೆಳಗೆ ಬೀಳಲಿಕ್ಕೆ ಅಪಾಯ ಉಂಟು. ಅದರಿಂದ ಅವರೆಲ್ಲ ಹೋಗಲಿ, ಆ ಮಕ್ಕಳೆಲ್ಲ ಹೋಗಲಿ ಅಂತ ಅವರು ಸ್ವಲ್ಪ ಕಾಂಪೌಂಡಿನ ಹೊರಗಡೆ ಕಾದರಂತೆ. ಆಗ ಈ ಪಂಡಿತರು ಹೇಳಿದರು, ನಿಮಗೆ ಯಾವ ವಾಸ್ತುವಿನ ಅಗತ್ಯವೇ ಇಲ್ಲ, ನೀವೇ ಒಬ್ಬ ವಾಸ್ತು. ನಿಮಗೆ ಯಾವುದು ನಿಮ್ಮ ಮನಸ್ಸು, ಇಂತಹ ಮನಸ್ಸಿದ್ರೆ ಯಾವುದೇ ತೊಂದರೆ ನಿಮಗೆ ಬರುವುದಿಲ್ಲ ಅಂತ ಪಂಡಿತರು ಹೇಳಿದರು ಅಂತ. ಅದೇ ರೀತಿ ನಮ್ಮ ಗಣೇಶ ಕಾಮತರು ಮತ್ತು ಪ್ರಕಾಶ್ ಕಾಮತರವರ ಆ ಒಂದು ವಿಶಿಷ್ಟವಾದಂಥ ಜೀವನ ಶೈಲಿ. ಅವರು ದಾನ ಕೊಡ್ತಾರೆ. ಯಾರೋ ನಮ್ಮ ರಜಾಕರ್ ಅವರು ಹೇಳಿದರು, ಯಾವುದೇ ಅಗತ್ಯ ಬಂದಾಗ ಡೊನೇಷನ್ ಕೊಡ್ತಾರೆ, ಧಾರ್ಮಿಕ ಕಾರ್ಯಗಳಿಗೆ, ಬಡವರಿಗೆ ಎಲ್ಲ ಡೊನೇಷನ್ ಕೊಡ್ತಾರೆ ಅಂತೇಳಿ. ಅದು ಬಲಗೈ ಕೊಟ್ಟದ್ದು ಎಡಗೈಯಲ್ಲಿ ತಿಳಿಯುವುದಿಲ್ಲ. ಅಂತ ರೀತಿಯಲ್ಲಿ ದಾನ ಧರ್ಮ ಕೂಡ ಕೊಡುವಂತಹ ಒಂದು ಮನಸ್ಸು ಅವರಿಗೆ ಇದೆ. ಆದ್ದರಿಂದ ಅವರು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಖಂಡಿತ ನಿಮಗೆ ನಿಮ್ಮ ಈ ಒಂದು ವ್ಯಾಪಾರದಲ್ಲಿ ಇನ್ನಷ್ಟು ಯಶಸ್ಸು ನಿಮಗೆ ಸಿಗಲಿಕ್ಕಿದೆ. ಈ ಒಂದು ಮಳಿಗೆಯನ್ನು ಪುತ್ತೂರಿನಿಂದ ಆಚೆಗೆ ಮಂಗಳೂರಿಗೆ, ಬೆಂಗಳೂರಿಗೆ ನೀವು ವಿಸ್ತೃತ ಮಾಡಬೇಕು. ಆಗ ಸಾವಿರಾರು ಮಂದಿಗಳಿಗೆ ನಿಮ್ಮ ಮುಖಾಂತರ ಕೆಲಸ ಸಿಗ್ತದೆ. ನಿಮ್ಮ ಕುಟುಂಬದವರಿಗೆ ಅದು ಒಳ್ಳೆಯದಾಗ್ತದೆ. ನಿಮ್ಮ ಆ ಕುಟುಂಬದವರ ಸಿಬ್ಬಂದಿ ವರ್ಗದ ಎಲ್ಲರ ಮತ್ತೆ ನಿಮಗೆ ಅವರ ಏನು ಶುಭಾಶಯ, ಅವರ ಒಂದು ಆಶ್ರಯ ನಿಮಗೆ ಸಿಗ್ತದೆ, ಅವರ ಒಂದು ಪ್ರಾರ್ಥನೆ ನಿಮಗೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಖಂಡಿತವಾಗಿ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಎಲ್ಲ ಜಾತಿ ಧರ್ಮದ
ನನ್ನನ್ನು ಇಲ್ಲಿ ಒಂದು ಧಾರ್ಮಿಕ ಮುಖಂಡರಾಗಿ ನೀವು ಕರೆಯಲಿಲ್ಲ, ಒಂದು ಧರ್ಮದ ಒಬ್ಬ ಒಂದು ಪ್ರತಿನಿಧಿಯಾಗಿ ಒಂದು ಸಂದೇಶವನ್ನು ಈ ನಮ್ಮ ಪುತ್ತೂರಿನ ನಮ್ಮ ಜಿಲ್ಲೆಗೆ ಒಂದು ಸಂದೇಶವನ್ನು ಕೊಡಲಿಕ್ಕಾಗಿ ನನ್ನನ್ನು ನೀವು ಕರೆದಿದ್ದೀರಿ. ನಮ್ಮ ಕ್ರೈಸ್ತ ಧರ್ಮಗುರು ಇದ್ದಾರೆ, ಅದೇ ರೀತಿ ದೇವಸ್ಥಾನದ ಮುಖಂಡರು ಕೂಡ ಇದ್ದಾರೆ, ಹಿರಿಯ ವ್ಯಕ್ತಿತ್ವದವರು. ಅವರು ಯಾರೋ ಅವರ ಕಾಲ್ನಡಿಗೆ ಬಿದ್ದರು, ಆಗ ಅವರು ದೊಡ್ಡ ಒಂದು ಅವರ ಒಂದು ಆ ಬಾಡಿ ಲ್ಯಾಂಗ್ವೇಜ್ ನೋಡಿ ನಮಗೆ ಆಶ್ಚರ್ಯ ಆಯಿತು. ಏನೋ ಸಣ್ಣವರು ಅವರ ಕಾಲಿಗೆ ಬಿದ್ದಾಗ ಅವರು ಬೇಡ ಬೇಡ ಅಂತ ಅಷ್ಟೊಂದು ಒಂದು ಸರಳವಾದಂತಹ ವ್ಯಕ್ತಿತ್ವ ಇರುವಂತಹ ನಮ್ಮ ಎಲ್ಲರೂ ಹಾಗೆ ಎಲ್ಲ ಧರ್ಮದ ಮುಖಂಡರು ಸರಳ ವ್ಯಕ್ತಿತ್ವವರು, ಯಾರು ಕೂಡ ಇಲ್ಲಿ ಏನೋ ತೀವ್ರ ಮನೋಭಾವದವರು ಯಾರಿಲ್ಲ. ಸಮಾಜದಲ್ಲಿ ಒಂದಿಬ್ಬರು ಯಾರಾದರೂ ಇರಬಹುದು, ಆದರೆ ಅದೆಲ್ಲ ಒಂದು ಸಮಾಜದ ಮುಖ ಅಲ್ಲ. ಯಾರಾದರೂ 1-2 ಜನರು ತಪ್ಪು ಇರ್ತಾರೆ, ಆದರೆ ಅದು ಸಮಾಜದ ಒಂದು ಇದೆಲ್ಲ. ಆದ್ದರಿಂದ ಎಲ್ಲರೂ ಒಳ್ಳೆಯವರಿದ್ದಾರೆ. ಸಮಾಜದ 99.3% ಜನರು ಒಳ್ಳೆಯವರೇ ಇದ್ದಾರೆ. ಯಾರಾದರೂ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ, ನಮಗೆಲ್ಲ ಗೊತ್ತಿದೆ. ನಮ್ಮ ಅಲ್ಲಿಗೆ ಹೋಗಬೇಡಿ, ಇಲ್ಲಿಗೆ ಹೋಗಬೇಡಿ, ಅಲ್ಲಿಗೆ ವ್ಯಾಪಾರಕ್ಕೆ ಹೋಗಬೇಡಿ, ಇಲ್ಲಿಗೆ ಆ ಜಾತಿ ಈ ಜಾತಿ ಅಂತ ಹೇಳಿ ನಮಗೆಲ್ಲ ಅನುಭವ ಇದೆ. ಅದರಲ್ಲೂ ಯಾರು ಕೂಡ ಕಿವಿಗೊಡುವ ಅಗತ್ಯ ಇಲ್ಲ. ಎಲ್ಲಿ ಪ್ರಾಮಾಣಿಕತೆಯೋ, ಎಲ್ಲಿ ಮತ್ತೆ ನಮಗೆ ಸುಲಭವಾಗಿ ಎಲ್ಲ ನಮಗೆ ಸಿಗ್ತದೆ, ಅದು ಅಲ್ಲಿಗೆ ಜನರು ಹೋಗ್ತಾರೆ. ಖಂಡಿತ ಯಾರು ಕೂಡ ಅಂತಹ ಒಂದು ಇದರಲ್ಲಿ ಭಯಪಡುವಂತ ಅಗತ್ಯ ಇಲ್ಲ. ಬೆಳೆದಂತೆ ಕೆಲವೊಂದು ಅಸೂಯಾಳುಗಳು ನಮಗೆ ಇರ್ತಾರೆ, ವ್ಯಾವಹಾರಿಕ ಮತ್ಸರ ಅದು ಇದ್ದೇ ಇರ್ತದೆ. ಅದನ್ನೆಲ್ಲ ಮೆಟ್ಟಿ ನಿಂತು ನಮ್ಮ ಈ ಒಂದು ರಾಧಾಸ್ ಸಂಸ್ಥೆಯು ಇನ್ನಷ್ಟು ಅಭಿವೃದ್ಧಿಯತ್ತ ದಾಪುಗಾಲಿಡಲಿ ಅಂತ ಹೇಳಿ ಈ ಒಂದು ಸಂಸ್ಥೆಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರೀತಿ, ಎಷ್ಟೇ ವರುಷಗಳು ಎಷ್ಟೇ ಜನಾಂಗಗಳು ಕೂಡ ನಾವು ಕಳೆದು ಬಂದರೂ ಕೂಡ ಎಂದೂ ಮರೆಯದೇ ಇರುವಂತಹ ಪ್ರೀತಿ, ಆ ಪ್ರೀತಿಗೆ ಮತ್ತೊಂದು ಪ್ರೀತಿಯನ್ನು ಹೋಲಿಕೆ ಮಾಡೋದಕ್ಕೆ ಅಸಾಧ್ಯವಾಗಿರುವಂತ ರಾಧಾಕೃಷ್ಣರ ಪ್ರೀತಿಯನ್ನ ಇವತ್ತಿನ ತನ್ನ ಮಾತಿನಲ್ಲಿ ತಮ್ಮ ಧರ್ಮಗುರುಗಳು ಆಗಿ ಆಗಮಿಸಿ ಹೇಳಿದ್ದಾರೆ. ರಾಧಾಸ್ ಅಂದ್ರೆ ಅದು ಪ್ರೀತಿಯ ಮತ್ತೊಂದು ಸಂಕೇತ. ಇಲ್ಲಿ ಬರುವಂತ ಪ್ರತಿಯೊಬ್ಬ ಗ್ರಾಹಕರುಗಳಿಗೂ ಕೂಡ ಕೇವಲ ವ್ಯಾಪಾರವನ್ನ ಅವರು ಇಷ್ಟಪಟ್ಟಿರುವಂತಹ ಡ್ರೆಸ್ಗಳನ್ನ ಮಾತ್ರ ಇವತ್ತು ರಾಧಾಸ್ ಕೊಡ್ತಾ ಇಲ್ಲ, ಜೊತೆಗೆ ಪ್ರೀತಿಯನ್ನ ಕೂಡ ಹಂಚುವ ಕೆಲಸವನ್ನ ರಾಧಾಸ್ ಮಾಡ್ತಾ ಇದೆ ಅನ್ನುವಂತಹ ಬಹಳ ಅದ್ಭುತವಾಗಿರುವಂತಹ ಮಾತನ್ನ ಹೇಳಿರುವಂತಹ ಜನಾಬ್ ಎಸ್.ಬಿ. ಮೊಹಮ್ಮದ್ ದಾರಿಮಿ, ಹಿರಿಯ ಮುಸ್ಲಿಂ ಧಾರ್ಮಿಕ ವಿದ್ವಾಂಸರು, ಉಪ್ಪಿನಂಗಡಿ, ಪುತ್ತೂರು, ನಿಮಗೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನ ಈ ವೇದಿಕೆಯ ಮೂಲಕ ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ. ಇವತ್ತು ಎಲ್ಲೆಲ್ಲೂ ಹೋಗ್ಲಿ ರಾಧಾಸ್ ಇದರ ಬ್ಯಾನರ್ಗಳನ್ನ ನೋಡ್ತಾ ಇರ್ತೇವೆ. ಅದರದ್ದೇ ಆಗಿರುವಂತಹ ಒಂದು ಅದ್ಭುತವಾದ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಮೋಟ್ಗಳನ್ನ ನೋಡ್ತಾ ಇರ್ತೇವೆ, ಬೇರೆ ಬೇರೆ ವಿಡಿಯೋಗಳನ್ನ ನೋಡ್ತಾ ಇರ್ತೇವೆ. ಆದ್ರೆ ಸಾಕಷ್ಟು ಯುವ ಜನತೆ ಇವರು ಇದರ ಮಾಡೆಲ್ ಅನ್ನುವಂತ ಕಾರಣದಿಂದಲೂ ಕೂಡ ರಾಧಾಸ್ ಕಡೆಗೆ ಬರುವಂತಹ ಹೆಚ್ಚಿನ ಮಂದಿ ಇದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟು ಆಕರ್ಷಣೀಯವಾಗಿರುವಂತಹ ತನ್ನ ರೂಪದ ಮೂಲಕ ರಾಧಾಸ್ ಕಡೆಗೆ ಎಲ್ಲರೂ ಕೂಡ ಬನ್ನಿ, ಇಲ್ಲಿ ಬಹಳ ಚೆನ್ನಾಗಿರುವಂತಹ ಡ್ರೆಸ್ಸಸ್ ಗಳಿದೆ ಅಂತ ಹೇಳಿ ಇವತ್ತು ನಮ್ಮ ಜೊತೆಗೆ ಈ ರಾಧಾಸ್ ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಕ್ಕಂಥವರು ಶಿಲ್ಪಾ ಕಾಮತ್ ಇವರು. ಎಸ್, ಇವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಮಾತನಾಡೋದಕ್ಕಿಂತ ಮೊದಲು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರಿ ರಿಬ್ಬನ್ ಕಟ್ ಹಾಗೇನೆ ಶುಭ ಹಾರೈಕೆಯನ್ನು ಮಾಡಿರುವಂತಹ ಮಾಯ್ದ ದೇವಸ ಚರ್ಚ್ ಪುತ್ತೂರು ಇದರ ಮುಂದಾಳು ಫಾದರ್ ಲಾರೆನ್ಸ್ ಮಸ್ಕರೆನ್ಸ್ ಅವರು ತುರ್ತು ಕಾರ್ಯದ ನಿಮಿತ್ತ ತೆರಳುತ್ತಾ ಇದ್ದಾರೆ. ನಮ್ಮ ಮಾಲಕರು ಇಬ್ರು ಕೂಡ ಅವರಿಗೆ ಗೌರವದ ಸಮರ್ಪಣೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಾವೆಲ್ಲ ಪ್ರೀತಿಯ ಚಪ್ಪಾಳೆಯೊಂದಿಗೆ ಫಾದರ್ ಲಾರೆನ್ಸ್ ಮಸ್ಕರೆನ್ಸ್ ಅವರಿಗೆ ಧನ್ಯವಾದದ ಸಮರ್ಪಣೆಯನ್ನ ಮಾಡಬೇಕು. ಸರ್, ಸದಾಕಾಲವು ನಿಮ್ಮ ಆ ಹಿತನುಡಿಗಳು, ನಿಮ್ಮ ಆಶೀರ್ವಾದ ಪ್ರತಿಯೊಂದು ಕೂಡ ರಾಧಾಸನ ಮೇಲೆ ಇರಲಿ. ಹಾಗೆ ನಿಮ್ಮ ಆಗಮನಕ್ಕಾಗಿ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಗಣೇಶ್ ಕಾಮತ್, ಪ್ರಕಾಶ್ ಕಾಮತ್ ಹಾಗೆಯೇ ರಾಧಾಸನ ಸಂಪೂರ್ಣ ಸಿಬ್ಬಂದಿಯ ಪರವಾಗಿ ಸನ್ಮಾನ್ಯ ಫಾದರ್ ಲಾರೆನ್ಸ್ ಮಸ್ಕರೆನ್ಸ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಶಿಲ್ಪಾ ಕಾಮತ್ ಅವರು ಇವರು ತನ್ನ ಪ್ರಯಾಣವನ್ನ ಅಂದ್ರೆ ಕಲಾ ಜೀವನದ ಪ್ರಯಾಣವನ್ನ ನಟನೆ ಹಾಗೆಯೇ ಮಾಡೆಲಿಂಗ್ ಮೂಲಕ ಮಿಸ್ ಮಂಗಳೂರು ಸ್ಪರ್ಧೆಯಲ್ಲಿ ಸ್ಪರ್ಧಿಸುವುದರೊಂದಿಗೆ ಪ್ರಾರಂಭವನ್ನ ಮಾಡಿರ್ತಾರೆ. ಹಾಗೆಯೇ 2ನೇ ರನ್ನರ್ ಆಫ್ ಕಿರೀಟವನ್ನ ಕೂಡ ಪಡ್ಕೊಂಡಿರ್ತಕ್ಕಂಥ ಇವರು 7 ಡೇಸ್ ಅನ್ನುವಂತಹ ಕಿರುಚಿತ್ರವನ್ನ ಕೂಡ ಮಾಡಿದ್ದಾರೆ. ರಂಗಸ್ಥಳ ಎಂಬ ಚಲನಚಿತ್ರ ಹಾಗೆಯೇ ಕೊಂಕಣಿ ಚಲನಚಿತ್ರ ಜೇವನ ಅನ್ನುವಂತಹ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ದಾರೆ.
ಹಾಗೆಯೇ 100 ಜನ್ಮಕ್ಕೂ ಅನ್ನುವಂತ ಧಾರಾವಾಹಿಯಲ್ಲಿ ಭಾಗವಹಿಸುವುದಕ್ಕೆ ಕೂಡ ಅವರಿಗೆ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಕ್ವಾಟ್ಲೆ ಕಿಚನ್ ಎಂಬ ರಿಯಾಲಿಟಿ ಶೋದಲ್ಲಿ ಭಾಗವಹಿಸತಕ್ಕಂತ ಅವಕಾಶವನ್ನ ಪಡೆದು ಇಡೀ ರಾಜ್ಯ ಮಾತ್ರ ಅಲ್ಲ ದೇಶದ ಮನೆ ಮಾತಾಗಿರುವಂತಹ ಶಿಲ್ಪಾ ಕಾಮತ್ ಅವರು ರಾಧಾಸ್ ಟೆಕ್ಸ್ಟೈಲ್ ನ ಬ್ರ್ಯಾಂಡ್ ಅಂಬಾಸಿಡರ್. ಅದರ ಜೊತೆಗೆ ಎಲ್ಲೆಲ್ಲೂ ಅವರು ರಾಧಾಸ್ ಮೂಲಕ ಇವತ್ತು ಗುರುತಿಸಿಕೊಳ್ತಾ ಇದ್ದಾರೆ ಅಂತ ಹೇಳುವಂತದ್ದು ಅವರಿಗೂ ಹೆಮ್ಮೆ, ನಮಗೂ ಖುಷಿಯ ವಿಚಾರ. ಹಾಗೆ ಇವತ್ತು ನಮ್ಮ ಜೊತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತಹ ಶಿಲ್ಪಾ ಕಾಮತ್ ಅವರು ವೇದಿಕೆಯಲ್ಲಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ, ಹಾಗೇನೆ ಅವರ ಪ್ರೀತಿಯ ಮಾತುಗಳು ನಮ್ಮ ವಿಸ್ತೃತ ಮಳಿಗೆಯ ಬಗ್ಗೆ ಹೇಗಿರುತ್ತೆ ಅನ್ನೋದನ್ನ ಅವರ ಮೂಲಕವೇ ಕೇಳುವ ಒಂದು ಜೋರದ ಕೈ ಚಪ್ಪಾಳೆಯೊಂದಿಗೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಶಿಲ್ಪಾ ಕಾಮತ್ ಮುಂದೆ ಮಾತಿನಲ್ಲಿ. ಅನ್ಯ ವ್ಯಕ್ತಿಗಳೇ ಹಾಗೂ ಎಲ್ರಿಗೂ ನನ್ನ ನಮಸ್ಕಾರಗಳು. ನಾನು ಶಿಲ್ಪಾ ಕಾಮತ್. ಕೆಲವರಿಗೆ ನಾನು ಗೊತ್ತಿರ್ಬೋದು, ಇವಾಗ ಎಲ್ರಿಗೂ ಗೊತ್ತಿದೆ ಅಂತ ಭಾವಿಸ್ತೀನಿ, ಯಾಕಂದರೆ ರಾಧಾಸ್ ಅವರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀನಿ. ಇದು ನನಗೆ ತುಂಬ ಹೆಮ್ಮೆ ವಿಚಾರ ಹಾಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಧಾಸ್ ಅವರು 1996 ಶುರುವಾಗಿದ್ದು ಇಷ್ಟು ದೊಡ್ಡದಾಗಿ ಬೆಳೆದಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ತುಂಬ ಖುಷಿ ಆಯಿತು. ಸ್ಟಾಫ್ಸ್ ಎಲ್ಲ ನೋಡಿ, ಇಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಅಂತ ನೋಡಿ ತುಂಬ 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 ಖುಷಿ ಆಯಿತು. ಸೊ ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸ್ತೀನಿ. ಬೇರೆ ಬೇರೆ ಲೊಕೇಶನ್ಸ್ಗಳಲ್ಲಿ ಬ್ರ್ಯಾಂಚ್ನ ಓಪನ್ ಮಾಡಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ, ಪ್ಲಸ್ ಪ್ರೇ ಮಾಡ್ತೀನಿ. ಹಾಗೆ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ದಕ್ಕೆ ಹಾಗೂ ಗೆಸ್ಟಾಗಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇವತ್ತು ನಮ್ಮ ಅತಿಥಿಗಳು ಮಾತ್ರ ವೇದಿಕೆಯಲ್ಲಿ ಕಾಣ್ತಾ ಇರ್ತಾರೆ, ಆದ್ರೆ ಯಾವತ್ತೂ ಕೂಡ ಜನರಿಗೆ ರಾಧಾಸ್ ಮೂಲಕ ಕಾಣ್ತಾ ಇರತಕ್ಕಂಥವ್ರು ಶಿಲ್ಪಾ ಕಾಮತ್ ಅವರೇ. ಸೊ ನಿಮಗೂ ದೇವರ ಆಶೀರ್ವಾದ ಇರಲಿ. ಕೇವಲ ರಾಧಾಸ್ ನಿಮಗೆ ಇವತ್ತು ಅವಕಾಶ ಕೊಟ್ಟಿದೆ ಅಂತ ಅಲ್ಲ, ಮುಂದೊಂದು ದಿನ ಇಡೀ ವಿಶ್ವದ ಬೇರೆ ಬೇರೆ ಕ್ಷೇತ್ರದಲ್ಲಿ ಮಿಂಚುವಂತ ಅವಕಾಶ ಆ ಭಗವಂತ ನಿಮಗೆ ಕೊಡ್ಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ತಾವು ಆಗಮಿಸಿ ಈ ಶುಭವನ್ನ ಹಾರೈಸಿದ್ದಕ್ಕಾಗಿ. ಹಾಗೆಯೇ ಅವಾಗಲೇ ಮಾತಾಡ್ತಾ ಇರ್ಬೇಕಿದ್ರೆ ನಮ್ಮ ಧರ್ಮಗುರುಗಳು ಹೇಳಿದ್ರು, 1996ರಲ್ಲಿ ರಾಧಾಸ್ ಸಂಸ್ಥೆ ಪ್ರಾರಂಭ ಆಗಬೇಕಿದ್ರೆ ಅವಾಗದ ಗ್ರಾಹಕರು ಇವಾಗಲೂ ಕೂಡ ಬಂದು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಖುಷಿಯ ವಿಚಾರ. ಆರೋಗ್ಯವನ್ನ ಕೂಡ, ಒಳ್ಳೆಯ ಆರೋಗ್ಯವನ್ನ ಕೂಡ ಸ್ಪ್ರೆಡ್ ಮಾಡೋದರಲ್ಲಿ ರಾಧಾಸ್ ಇದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. BH ಮೋನು ಬಪ್ಪಳಿಗೆ ಅವರಿದ್ದಾರೆ. ನಿಮಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ನಮ್ಮ ವಿಸ್ತೃತ ಮಳಿಗೆಯ ರಾಧಾಸ್ ಸಂಸ್ಥೆಯ ವತಿಯಿಂದ ಬಯಸಿಕೊಳ್ತಾ ಇದ್ದೇವೆ. ಅವರಿಗೆ ಶಾಲನ್ನ ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕು ಎಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಮೋನು ಬಪ್ಪಳಿಗೆ, BH ಮೋನು ಬಪ್ಪಳಿಗೆ ಅವರು ಬರಬೇಕು. ನಮ್ಮ ಅವತ್ತಿನ ಕಸ್ಟಮರ್ ಅವರೇ, ಇವತ್ತು ಕೂಡ ನಮ್ಮ ಮೊದಲ ಕಸ್ಟಮರ್ ಆಗಲಿ ಅಂತ ಕೂಡ ಕೇಳಿಕೊಳ್ತಾ ಇದ್ದೇವೆ. ಸೊ ನಮ್ಮೆಲ್ಲರ ಕೈ ಚಪ್ಪಾಳೆಯ ಮೂಲಕ 3 ದಶಕಗಳ ಪಯಣ ಇದು. 30 ವರ್ಷಗಳು ಆಗಿದೆ ನಮ್ಮ ರಾಧಾಸ್ ಪ್ರಾರಂಭವಾಗಿ. ಒಂದು ಸಣ್ಣ ಸಂಸ್ಥೆಯಾಗಿ ಪ್ರಾರಂಭವನ್ನು ಪಡೆದುಕೊಂಡಿರುವಂತಹ ರಾಧಾಸ್ ಇನ್ನು ಇಕ್ಕಟ್ಟಿನಲ್ಲಿ ತಾವುಗಳು ಸಾರಿಯ ಪರ್ಚೇಸ್ ಅನ್ನು ಮಾಡಬೇಕಾಗಿಲ್ಲ. ಬಹಳ ವಿಶಾಲವಾಗಿ ಬಹಳಷ್ಟು ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡು ರಾಧಾಸ್ ನಮ್ಮ ಮುಂದೆ ಪುತ್ತೂರಿನಲ್ಲಿ ಇದೆ. ಯಾವತ್ತೂ ಕೂಡ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಜನರಿಗೆ ಸಹಕಾರವನ್ನು ಕೊಡುವ ಸಂದರ್ಭದಲ್ಲಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಗೌರವಾರ್ಪಣೆಯ ಸಂದರ್ಭ. ಈ ಗೌರವಾರ್ಪಣೆಯನ್ನು ಗಣೇಶ್ ಕಾಮತ್ ಹಾಗೆಯೇ ಪ್ರಕಾಶ್ ಕಾಮತ್ ಇವರು ನೆರವೇರಿಸಿಕೊಡಬೇಕು. ಮೊದಲಿಗೆ ಶ್ರೀಯುತ ಜನಾಬ್ SB ಮೊಹಮ್ಮದ್ ದಾರನಿ ಇವರಿಗೆ ಶಾಲು ಹಾಗೆಯೇ ನಮ್ಮ ವಿಶೇಷವಾದ ಸ್ಮರಣಿಕೆ ಗೌರವವನ್ನ ಗಣೇಶ್ ಕಾಮತ್ ಹಾಗೆಯೇ ಪ್ರಕಾಶ್ ಕಾಮತ್ ಇವರು ನೀಡಿ ಅಭಿನಂದನೆಯನ್ನು ಮಾಡ್ತಾ ಇದ್ದಾರೆ. ಸರ್ ಧನ್ಯವಾದಗಳು. ನಿಮ್ಮ ಜ್ಞಾನ ಭಂಡಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನ ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಮತ್ತೊಬ್ಬರು ಶ್ರೀಯುತ ಸಹಜರಯ್ಯ ಅವರು ಹೊಸ ಅಧ್ಯಾಯವನ್ನ ಶಾಲು ಹಾಗೆಯೇ ವಿಶೇಷ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕು ಅಂತ ಗಣೇಶ್ ಕಾಮತ್ ಹಾಗೆಯೇ ಪ್ರಕಾಶ್ ಕಾಮತ್ ಎಲ್ಲ ಸಿಬ್ಬಂದಿಗಳ ಪರವಾಗಿ ಇವರು ನೀಡ್ತಾ ಇದ್ದಾರೆ. ಅಭಿನಂದನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಶಿಲ್ಪಾ ಕಾಮತ್ ಅವರಿಗೆ ಈ ಸಂದರ್ಭದಲ್ಲಿ ಗೌರವದ ಸಲ್ಲಿಕೆಯನ್ನು ಮಾಡಬೇಕು. ಮಾಡಿರುವಾಗ ಅವರಲ್ಲಿರುವಂತಹ ನಗು, ಈ ಸಂಸ್ಥೆಯಲ್ಲಿರುವಂತಹ ಸಿಬ್ಬಂದಿಗಳ ನಗು ಎಷ್ಟು ಹೋಲಿಕೆ ಆಗ್ತಾ ಇದೆ, ಬಂದಿರುವಂತಹ ಕಸ್ಟಮರ್ಸ್ ಗಳಿಗೆ ಎಷ್ಟು ಖುಷಿಯನ್ನು ಕೊಡುತ್ತೆ ಅನ್ನೋದೇ ಗೊತ್ತಾಗ್ತಾ ಇದೆ. ಗೌರವದ ಸಮರ್ಪಣೆಯನ್ನು ಶಿಲ್ಪಾ ಕಾಮತ್ ಅವರಿಗೆ ಮಾಡ್ತಾ ಇದ್ದೇವೆ.
ಇನ್ನು ನಾವು ಗೌರವದ ಸಮರ್ಪಣೆಯನ್ನು ಮಾಡಬೇಕಾಗಿರೋದು. ನೀವು ಕೊಟ್ಟ ಗೌರವ ಇಲ್ಲಿ ಸಾಕಾಗಲ್ಲ. ಇವತ್ತು ಬೆಳೆದಿದ್ದೇವೆ, ಬೆಳೆಸಿದ್ದೇವೆ, ಬೆಳೀತಾ ಇರ್ತೇವೆ, ಗ್ರಾಹಕರ ವಿಶ್ವಾಸ, ಪ್ರೀತಿ, ನಂಬಿಕೆಯನ್ನ ಉಳಿಸಿದ್ದೇವೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ನಮ್ಮ ಬೆನ್ನು ಹುರಿಯಂತೆ, ಬೆನ್ನು ಮೂಳೆಯಂತೆ ಈ ಒಂದು ಕಟ್ಟಡಕ್ಕೆ ಫೌಂಡೇಶನ್ ಅಂತೆ ಯಾವತ್ತು ನಮ್ಮ ಶಕ್ತಿಯಾಗಿದೆ. ಹೇಗೆ ದೇವರು ಹಾಗೆ ಈ ಸಂಸ್ಥೆಯ ಗಣೇಶ್ ಕಾಮತ್ ಹಾಗೇನೆ ಪ್ರಕಾಶ್ ಕಾಮತ್ ಇವರ ಭಾವನೆಯರು ಅದು ಎಂದೆಂದೂ ಮರೆಯದ ನಮ್ಮ ಹೃದಯದಲ್ಲಿ ಶಾಶ್ವತವಾದ ಗಟ್ಟಿಯಾದ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ರಮೇಶ್ ಶೆಣೈ ಉಡುಪಿ, ಡ್ರೆಸ್ ಪ್ಯಾಲೇಸ್ ಉಡುಪಿ ಇವರಿಗೆ ಸಂದರ್ಭದಲ್ಲಿ ಗೌರವದ ಸಮರ್ಪಣೆಯನ್ನು ಮಾಡಬೇಕು ಎಂದು ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸರ್, ನಾವಿಷ್ಟೇ ಕೇಳೋದು, ನಿಮಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಸದಾ ಕಾಲವು ಕೊಡ್ಲಿ, ಯಾವತ್ತೂ ನಿಮ್ಮ ಮುಖದಲ್ಲಿ ನಗುವನ್ನ ಕೊಡ್ಲಿ, ನಿಮ್ಮ ಆಲೋಚನೆಗಳಿಗೆ ವಿಶೇಷವಾದ ಶಕ್ತಿಯನ್ನ ಸದಾ ಕಾಲವು ಪ್ರತಿಯೊಬ್ಬರ ಮನದಲ್ಲಿರುವಂತಹ ಖುಷಿಯ ವಿಚಾರಗಳು ತಲುಪಿಸಲಿ ಎಂದು ಕೇಳಿಕೊಳ್ತಾ ಇದ್ದೀನಿ. ಕೃಷ್ಣ ಕಾಮತ್ ಪುತ್ತೂರು ಅವರಿಗೂ ಈ ಸಂದರ್ಭದಲ್ಲಿ ಗೌರವದ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಪ್ರೀತಿ, ನೀವು ಇಟ್ಟಿರುವ ನಂಬಿಕೆ ಮತ್ತೊಂದು ಬಾರಿ ಆ ಶಕ್ತಿಯನ್ನ ಪಡೆದುಕೊಂಡು ನಿಮಗೆ ಗೌರವದ ಶ್ರೀಯುತ ರಾಘವೇಂದ್ರ ಪ್ರಭು ಸರ್ ಅವರು ಇವತ್ತು ಮತ್ತೊಂದು ಬಾರಿ ಎಲ್ಲರ ಮುಂದೆ ಸ್ಮರಣೆಯನ್ನು ಮಾಡಿಕೊಳ್ತಾ ಈ ಗೌರವದ ಅಭಿನಂದನೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ. ತಮಗೂ ಭಗವಂತ ಆಯುಷ್ ಆರೋಗ್ಯ ಭಾಗ್ಯವನ್ನ ಸದಾಕಾಲ ಕೊಡ್ಲಿ. ಹಾಗೆಯೇ TNC ಝೀರೋದಿಂದ ಬೆಳೆದು ಬಂದಿರುವ ಮತ್ತೊಬ್ಬ ಉದ್ಯಮ ಕ್ಷೇತ್ರದ ದೊಡ್ಡ ಹೆಸರು ರಮನಾಥ್ ಕೋಟ್ಯಾನ್ ಇವರು ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸ್ವೀಕಾರ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ರಾಧಾಸ್ ಜೊತೆಗೆ ಒಂದು ದೊಡ್ಡ ಅವಿನಾಭಾವವಾಗಿರುವಂತಹ ಸಂಬಂಧ, ಈ ಪ್ರೀತಿ, ವಿಶ್ವಾಸ ಎಲ್ಲವೂ ಸದಾಕಾಲ ಮುಂದುವರಲಿ ಅಂತ ಕೇಳಿಕೊಳ್ತಾ ರಮನಾಥ್ ಕೋಟ್ಯಾನ್ ಹಾಗೇನೆ ಅವರ ಸಹೋದರರು ಸಂಪೂರ್ಣವಾಗಿ ನಮ್ಮ ಜೊತೆಗೆ ತೊಡಗಿಸಿಕೊಂಡಿದ್ದಾರೆ. TNC ಹಾಗೇನೆ RXN ಇದರ ಪಾಲುದಾರರು ಕೂಡ. ಸೊ ನಿಮಗೆ ಈ ಸಂದರ್ಭದಲ್ಲಿ ಗೌರವದ ಅಭಿನಂದನೆಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇವೆ. ಸರ್, ಇನ್ನಷ್ಟು ಎತ್ತರಕ್ಕೆ ಬೆಳೆಯಿರಿ, ಭಗವಂತನ ಆಶೀರ್ವಾದ ನಿಮಗೆ ನಿಮ್ಮ ಸಂಪೂರ್ಣ ತಂಡಕ್ಕೆ ಇರಲಿ ಅಂತ ಹೇಳಿಕೊಳ್ತಾ ಎಲ್ಲ ಅತಿಥಿಗಳಿಗೆ ಗೌರವದ ಸಮರ್ಪಣೆಯಾಗಿದೆ. ಸೊ ಆಗಮಿಸಿರುವಂತಹ ಎಲ್ಲರಿಗೂ ಧನ್ಯವಾದದ ಸಮರ್ಪಣೆಯನ್ನು ಮಾಡುವಂತಹ ಸಂದರ್ಭ. ವೇದಿಕೆಯಲ್ಲಿರುವಂತಹ ಶಿಲ್ಪಾ ಕಾಮತ್ ಅವರು, ಶ್ರೀಯುತ ಸಹಜ್ ರೈ ಅವರು, ಅಶೋಕ್ ಪ್ರಭು ಅವರು, ಹಾಗೇನೆ ನಮ್ಮ ಈ ಒಂದು ಸಂಸ್ಥೆಯ ಮಾಲಕರ ಭಾವಂದಿರು ರಮೇಶ್ ಶೆಣೈ ಉಡುಪಿ, ಕೃಷ್ಣ ಕಾಮತ್ ಪುತ್ತೂರು, ರಾಘವೇಂದ್ರ ಪ್ರಭು ಬೆಂಗಳೂರು, ಹಾಗೇನೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು, ವೇದಿಕೆ ಎದುರು ಭಾಗದಲ್ಲಿರುವಂತಹ ನಮ್ಮೆಲ್ಲ ಗ್ರಾಹಕ ಬಂಧುಗಳು, ಹಾಗೇನೆ ಅವರ ಜೊತೆಗಿರುವಂತಹ ನಮ್ಮೆಲ್ಲ ಸಿಬ್ಬಂದಿಗಳು, ಇವರಿಗೆಲ್ಲರಿಗೂ ಕೂಡ ಧನ್ಯವಾದದ ಸಮರ್ಪಣೆಯನ್ನು ಮಾಡಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಶ್ರೀಯುತ ರಮನಾಥ್ ಕೋಟ್ಯಾನ್ ಅವರು ಒಂದೆರಡು ಮಾತನಾಡಲಿಕ್ಕಿದ್ದಾರೆ. ಅಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಗಲಿಕ್ಕಿದೆ. ಸರ್ ಪ್ಲೀಸ್. ನನಗೆ ಕಾಣ್ತದೆ 2001ರಲ್ಲಿ ರಾಧಾ ಪುತ್ತೂರಂದು ಹೀಗೆ ಹೋಗುವಾಗ ನೋಡಿದೆ. 2002 ನಮ್ಮ ಫಸ್ಟ್ ಬ್ರ್ಯಾಂಡ್ ಶರ್ಟ್ ಪ್ಯಾಂಟನ್ನು ಹಿಡ್ಕೊಂಡು ನಾನು ರಾಧಾಸಿಗೆ ಬಂದಿದ್ದೆ. ಆವಾಗ ಒಂದು 100 ಸ್ಕ್ವೇರ್ ಫೀಟು ಶಾಪ್ ಇತ್ತು. ಆ ಶಾಪಿನಿಗೆ ಅಂದರೆ ಆ 100ರಲ್ಲಿ 12 ಮಂದಿ ಕೆಲಸ ಮಾಡ್ತಿದ್ರು, ಒಬ್ಬರಿಗೊಬ್ಬರು ಟಚ್ ಆಗಿ ಕೆಳಗಿಂದ ಮೇಲೆ ಕೊಂಡೋಗಿ ಕೊಡೋದಂಥ ಒಂದು ಸಿಸ್ಟಮ್ ಇತ್ತು. ಆದರೆ ನಾನು ಶಾಪಿಗೆ ರೆಡಿಮೇಡ್ ಜೆನ್ಸಲ್ಲಿ ಫಸ್ಟ್ ಶರ್ಟ್ ಪ್ಯಾಂಟ್ ನಮ್ಮದೇ ಬಂದದ್ದು. ಅಲ್ಲಿಂದ ಹಿಡಿದು ಇವತ್ತು ತನಕ ನನಗೆ ಕಾಣ್ತದೆ ಅವರು ವರ್ಷಕ್ಕೊಂದು 10-20-30 ಸಾವಿರ ನಮ್ಮ ಈ ಬ್ರ್ಯಾಂಡಿದ್ದು ಶರ್ಟ್ ಪ್ಯಾಂಟ್ ಅವರು ಸೇಲ್ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಹಿಡಿದು ಇಲ್ಲಿ ತನಕ ನಾವು ಅವರ ಹತ್ರ ಬಿಸ್ನೆಸ್ ಅಂತಲ್ಲ, ನಾವೊಂದು ಅಣ್ಣ ತಮ್ಮಂದಿಯಾಗೆ ನಾವು ಅವರೊಟ್ಟಿಗೆ ಸೇರಿ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಯಾವ ವಿಷಯ ಆಗಲಿ, ಯಾವ ಇದರಲ್ಲಿ ಆಗಲಿ ನಾವು ತುಂಬ ಒಂದು ಇದರ ಈ ರಾಧಾಸ್ ಎಲ್ಲರೂ ಒಂದು ಕೆಲಸದಲ್ಲಿ ಸತ್ಯ, ಧರ್ಮ, ಒಂದು ನೀತಿಯನ್ನು ಮಾಡಿದರೆ ಅದು ಯಾವಾಗಲೂ ಮುಂದೆ ಹೋಗ್ತಾ ಅಂತ ಹೇಳಲಿಕ್ಕೆ ಒಂದು ಅಣ್ಣ ತಮ್ಮಂದಿರ ಒಂದು ಸಹೋದರರ ಇದು. ಮತ್ತು ಕುಟುಂಬದಲ್ಲಿ ಕೂಡ ಒಂದು ಅಣ್ಣ ತಮ್ಮಂದಿರು ಒಟ್ಟಾಗಿದ್ದರೆ ಅದು ಆ ಸಂಸ್ಥೆಯನ್ನು ಎಷ್ಟು ಕೂಡ ದೊಡ್ಡದು ಮಾಡ್ಬೋದಂತ ಒಂದು ಉದಾಹರಣೆಗೆ ಈ ಅಣ್ಣ ತಮ್ಮಂದಿರು ತೋರಿಸಿದ್ದಾರೆ. ಹಾಗೆ ಇವರಿಗೆ ಇಲ್ಲಿ ಪುತ್ತೂರು ಲಿಂಗೇಶ್ವರ ಮತ್ತು ಕಟೀಲಮ್ಮ ಹಾಗೆ ವೆಂಕಟೇಶ್ ದೇವರು ಇವರ ಈ ಒಂದು ಬ್ರ್ಯಾಂಚನ್ನು ಇನ್ನೂ ಇಡೀ ಕರ್ನಾಟಕದಲ್ಲಿ ಇನ್ನೊಂದು 10 ಬ್ರ್ಯಾಂಚ್ ಮಾಡಲಿ, ಇಡೀ ದೇಶದಲ್ಲಿ ಅವರ ಹೆಸರಾಗಲಿ ಅಂತ ನಾವು ನಮ್ಮ ಎಲ್ಲ ಕುಟುಂಬ ಪರಿವಾರದಿಂದ ಅವರಿಗೊಂದು ಶುಭಾಶಯನ್ನು ಕೊಡ್ತಾ ಇದ್ದೀವಿ.
ಧನ್ಯವಾದ ಸರ್ ನಿಮಗೆ. ಹಾಗೇನೆ ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮೊದಲು ಇವತ್ತು ಸಹಜಣ್ಣ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಅವರೊಬ್ಬರೇ ಹೋಗ್ತಾರೆ. ಆದ್ರೆ ಇವತ್ತು ರಾಧಾಸ್ನ ಒಂದು ಸಾರಿಯ ವಿಸ್ತೃತ ಮಳಿಗೆ ಓಪನ್ ಅಂತ ಹೇಳುವಾಗ ಸಹಜಣ್ಣನ ಜೊತೆಗೆ ಸಹಜಣ್ಣನ ಶ್ರೀಮತಿ ಅವರು ಕೂಡ ಬಂದಿದ್ದಾರೆ. ಸೊ ಅಂದ್ರೆ ಅವರಿಗೆ ರಾಧಾಸ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇವತ್ತು ಸಹಜರ ಎಷ್ಟೇ ಬೆಳೆದಿದ್ರು ಕೂಡ ಅವರ ಫ್ಯಾಮಿಲಿಯ ಒಂದು ಸಪೋರ್ಟ್ ಬಹಳ ಇಂಪಾರ್ಟೆಂಟ್. ಅದರಲ್ಲಿ ಅವರ ಧರ್ಮಪತ್ನಿಯವರನ್ನ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿರುವುದಕ್ಕೆ ಬೇಕಾಗಿ ಎಲ್ಲರೂ ಜೋರದ ಕೈ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಮಾಡಬೇಕಂತ ಕೇಳ್ತಾ ಇದ್ದೇನೆ. ಹೌದಾ? ಓಕೆ, ಮೊದಲ ಸಾರಿಯನ್ನ ಪರ್ಚೇಸ್ ಮಾಡಿನೇ ಹೋಗೋದಂತೆ ಇವತ್ತು. ಸೊ ಪ್ರೀತಿಯ ಸ್ವಾಗತದೊಂದಿಗೆ ಮೇಡಮ್ ನಿಮಗೂ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಎಲ್ಲ ಅತಿಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದದ ಸಮರ್ಪಣೆಯನ್ನ ಮಾಡಿಕೊಳ್ತಾ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಯಿತು. ಇನ್ನು ಬಂದಿರುವಂತಹ ಗ್ರಾಹಕರ ಕಾರ್ಯಕ್ರಮಗಳು ಇಂದಿನಿಂದ ವಿಸ್ತೃತ ಮಳಿಗೆಯಲ್ಲಿ ಪ್ರಾರಂಭ ಆಗ್ತಾ ಇದೆ. ನೀವು ಎಲ್ಲೇ ಇರಿ, ಹೇಗೆ ಇರಿ, ಈ ನೇರ ಪ್ರಸಾರದಲ್ಲಿ ನೋಡ್ತಾ ಇರಿ. ಸಾರಿ ಪರ್ಚೇಸ್ ಮಾಡಬೇಕು ಅಥವಾ ಡ್ರೆಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಅಲ್ಲಿ ಬರಬೇಕಾಗಿರುವ ಫಸ್ಟ್ ಹೆಸರೇ ಅದು ರಾಧಾಸ್ ಆಗಿರ್ಲಿ. ಯಾಕೆಂತ ಹೇಳಿದ್ರೆ ಅದು ಪ್ರೀತಿ, ನಂಬಿಕೆ, ವಿಶ್ವಾಸದೊಂದಿಗೆ ಕೇವಲ ಇಲ್ಲಿ ಡ್ರೆಸ್ ಅನ್ನ ಹಾಕಿ ನಾವು ಒಂದ್ಸಲ ಚಂದ ಕಾಣೋದು ಮಾತ್ರ ಅಲ್ಲ, ಒಂದು ಪಾಸಿಟಿವ್ ವೈಬ್ ಅನ್ನ ಇಡೀ ಜಗತ್ತಿಗೆ ಸಾರ್ತಕ್ಕಂತಹ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದದ ಮೂಲಕ ಬೆಳೆದಿರುವಂತಹ ಈ ರಾಧಾಸ ಸಂಸ್ಥೆಗೆ ನಿಮ್ಮೆಲ್ಲರಿಂದ ಕೂಡ ಗೆಲುವು ಸಿಗ್ಲಿ. ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸದಾಕಾಲ ಗೆಲುವು ಸಿಗ್ತಾ ಇರಲಿ, ನಗು ಸಿಗ್ತಾ ಇರಲಿ, ಒಂದು ನೆಮ್ಮದಿ ಸಿಗ್ತಾ ಇರಲಿ ಅಂತ ಹೇಳಿಕೊಳ್ತಾ ಪ್ರತಿಯೊಬ್ಬರಿಗೆ ಧನ್ಯವಾದದೊಂದಿಗೆ ಕಾರ್ಯಕ್ರಮದ ಮುಕ್ತಾಯವನ್ನ ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಒಳ್ಳೆಯದಾಗ್ಲಿ, ಶುಭ ದಿನ. ಸೊ ನಮ್ಮೆಲ್ಲ ಅತಿಥಿಗಳಿಗೆ $3,000 above, ಒಂದು 10,000 ಕೂಡ ಸೈನ್ಸ್ ಒಬ್ಬರು 3 to 10, 15, 20, 25 ತನಕ ಒಂದು ಮದುಮಗಳ ಸಾರಿಗೆ ಒಂದು ಹೌದು ಇಲ್ಲಿ ಕರೆಕ್ಟ್. ಈಗ ಅವ್ರದ್ದು ಆಫೀಸ್ ಚೇಂಜ್ ಆಗಿದೆ, ಏರ್ಪೋರ್ಟ್ ರೋಡಲ್ಲಿ ಆಗಿದೆ. ಇಲ್ಲಿ ಮುಲ್ಲಮಂಗಲ ಲಾಸ್ಟ್ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಆಗಮಿಸಿ ಎಷ್ಟೇ ತುರ್ತು ಅವರ ಸಮಯ ಇದ್ರೂ ಕೂಡ ಬಹಳ ಪ್ರೀತಿಯಿಂದ ನಾವು ಕರೆದಾಗ ಕಾರ್ಯಕ್ರಮಕ್ಕೆ ಭಾಗವಹಿಸದೆ ಇರೋದಿಲ್ಲ. ಯಾವುದೇ ಕಾರ್ಯಕ್ರಮ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಅವರಿಗೊಂದು ಅವರಿಂದಾಗುವಂತ ದೊಡ್ಡ ಸಹಕಾರವನ್ನ ಕೊಡದೆ ಇರುವಂತ ಸಾಧ್ಯತೆ ಇಲ್ಲ ಅಂತ ನಿಮ್ಮೆಲ್ಲರ ಪುತ್ತೂರಿನ ಅಭಿವೃದ್ಧಿಯ ಹರಿಕಾರರಾಗಿರುವಂತ ನಮ್ಮೆಲ್ಲರ ಶಾಸಕರಾಗಿರುವಂತ ಶ್ರೀಯುತ ಅಶೋಕ್ ಕುಮಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ವಿಸ್ತೃತ ಮಳಿಗೆಯ ರಾಧಾಸನ ಸಂಸ್ಥೆಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ
ನಿರೀಕ್ಷಕರು ಪುತ್ತೂರಿನ ಶ್ರೀಯುತ ಆಂಜನೇಯ ರೆಡ್ಡಿ ಸರ್ ಅವರಿದ್ದಾರೆ. ಸರ್, ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರ ಹತ್ತೂರಿನ ಒಡೆಯ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು ಶ್ರೀಯುತ ಈಶ್ವರ ಭಟ್ ಪಂಜಿಗುಡ್ಡೆ ಅವರಿದ್ದಾರೆ. ಸರ್, ನಿಮಗೂ ಹಾಗೆ ವೇದಿಕೆಯಲ್ಲಿ ಶ್ರೀಯುತ ಶಿವರಾಮ್ ಆಳ್ವ ಅವರಿದ್ದಾರೆ. ಸರ್, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಮಹಾಬಲ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಹಾಗೆ ಶ್ರೀಯುತ ಈಶ್ವರ್ ಬಡೇಕರ್ ಅವರಿದ್ದಾರೆ. ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಹಾಗೆಯೇ ಶ್ರೀಯುತ ವಿನಯ್ ಸುವರ್ಣ ಅವರಿದ್ದಾರೆ. ಸರ್, ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಸೇರ್ಕೊಂಡಿರುವಂತಹ ನಮ್ಮ ಶಾಸಕರು ವಿಸ್ತೃತ ಮಳಿಗೆಯ ರಾಧಾಸಿಗೆ ಒಂದೆರಡು ಮಾತುಗಳಲ್ಲಿ ಶುಭ ಹಾರೈಕೆ ತಿಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಪುತ್ತೂರಿನ ರಾಧಾಸ್ ಅವರ ಎಕ್ಸ್ಪಾನ್ಷನ್ ಮಳಿಗೆಯ ಉದ್ಘಾಟನಾ ಸಮಾರಂಭದ ಈ ಸಭಾ ವೇದಿಕೆಯಲ್ಲಿರುವಂಥ ರಾಧಾಸ್ನವರ ಮಾಲಕರಾಗಿರುವಂಥ ಗಣೇಶ್ ಕಾಮತ್ರೆ ಹಾಗೂ ಪ್ರಕಾಶ್ ಕಾಮತ್ರೆ, ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪಂಜಿಗುಡ್ಡ ಈಶ್ವರ ಭಟ್ರೆ, ಶಿವರಾಮ್ ಆಳ್ವ ಅವರೇ, ವಿನಯ್ ಸುವರ್ಣ ಅವರೇ, ಮಾಬಲ್ರಿಗಳೇ, ರಮೇಶ್ ಶೆಣೈ ಅವರೇ, ಈಶ್ವರ್ರೆ, ಕೃಷ್ಣ ಪ್ರಸಾದ್ ಆಳ್ವ ಅವರೇ, ಪುತ್ತೂರಿನ ಸಬ್ ಇನ್ಸ್ಪೆಕ್ಟ್ರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಗ್ರಾಹಕ ಬಂಧುಗಳೇ, ರಾಧಾಸ್ನ ಸಿಬ್ಬಂದಿ ವರ್ಗದವರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ರಾಧಾಸ್ ಅನ್ನೋ ಒಂದು ಸಂಸ್ಥೆ ಪುತ್ತೂರಿನಲ್ಲಿ ಇದೆ ಅಂತ ಹೇಳಿದ್ರೆ ನಮಗೆಲ್ಲ ಹೆಮ್ಮೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವ್ಯವಹಾರದ ಜೊತೆಗೆ ಒಂದಷ್ಟು ಜನರಿಗೆ ಉದ್ಯಮವನ್ನು ಕೊಟ್ಟಿರುವಂಥ ಒಂದು ಸಂಸ್ಥೆ. ಸುಮಾರು ಒಂದು 150ರಿಂದ ಬಹುಶಃ 200-250 ಜನರಿಗೆ ಉದ್ಯೋಗವನ್ನು ಸೃಷ್ಟಿಸಿ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡುವ ಮುಖಾಂತರ ನ್ಯಾಯಯುತವಾಗಿ ವ್ಯಾಪಾರವನ್ನು ಮಾಡುವಂಥ ಸಂಸ್ಥೆ ಅಂತ ಹೇಳಿದರೆ ಅದು ರಾಧಾಸ್. ಇವತ್ತು ದೊಡ್ಡ ಎಕ್ಸ್ಪಾನ್ಷನನ್ನು ಕೂಡ ಮಾಡಿದ್ದಾರೆ. ಇನ್ನಷ್ಟು ಎಕ್ಸ್ಪಾನ್ಷನ್ ಮಾಡುವಂಥ ಯೋಚನೆಯಲ್ಲಿದ್ದಾರೆ. ಆಗಬೇಕು, ಇಂಥ ಉದ್ಯಮಗಳು ಬರಬೇಕು. ಪುತ್ತೂರಿನಲ್ಲಿ ಯಾವುದೇ ಉದ್ಯಮಗಳು ಬಂದರೆ ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ತೇವೆ. ಯಾವುದೇ ನಿಮ್ಮ ತೊಂದರೆಗಳು ಬಂದರೆ ಅಶೋಕ್ ರೈ ನಿಮ್ಮ ಜೊತೆಯಲ್ಲಿ ಇಡ್ತಾರೆ. ಯಾವಾಗಲೂ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಇಂಥ ಉದ್ಯಮಗಳು ಬಂದ ಕೂಡಲೇ ನಮ್ಮ ಪ್ರವಾಸೋದ್ಯಮ ಆಗಲಿ, ಇಂಥ ಉದ್ಯಮಕ್ಕೆ ಪೂರಕವಾಗಿ ನಮ್ಮ ಕಲ್ಪನೆ ಏನಿದೆ, ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡಬೇಕು. ಪುತ್ತೂರಿಗೆ ಬೇರೆ ಭಾಗದಿಂದ ಜನಗಳು ಇಲ್ಲಿ ಬರಬೇಕು. ನಮ್ಮ ಪುತ್ತೂರಿನವರ ಜೊತೆಯಲ್ಲಿ ಇವತ್ತು ಟೆಂಪಲ್ ಟೂರಿಸಮ್ ಅಂತ ನಾವು ಹೇಳ್ಬೋದು. ಇಡೀ ವಿಶ್ವದಲ್ಲಿ ಈಗ ನೀವು ನೋಡಿದರೆ ಟೂರಿಸಮಿಗೆ ಅತ್ಯಂತ ಮಹತ್ವವನ್ನು ಕೊಡ್ತಾರೆ. ಈ ವಿಶ್ವದ ದೊಡ್ಡ ಅಮೇರಿಕಾ ಏನಿದ್ದಾರೆ ಎಲ್ಲ ಟೂರಿಸಮಿಗೆ ಡೆವಲಪ್ ಆಗಿದ್ದಾರೆ. ಒಂದು ದೇಶಕ್ಕೆ ಆ ದೇಶಕ್ಕೆ ಹೋಗುವಾಗ ನಾವು 15-20 ಲಕ್ಷ ರೂಪಾಯಿ ತಗೊಂಡು ಹೋಗ್ತೀವಿ. ಬರುವಾಗ ಎಲ್ಲ ದುಡ್ಡನ್ನೆಲ್ಲ ಹಾಕಿ ಬರ್ತಾರೆ. ನಮ್ಮಲ್ಲಿ ಕೂಡ ಹಾಗೆ ಟೆಂಪಲ್ ಟೂರಿಸಮ್ ನಾವು ಡೆವಲಪ್ ಮಾಡಿದರೆ ಇವತ್ತು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು ಇದೆಲ್ಲ ಇದೆ. ಅವರನ್ನು ಎಷ್ಟು ಅಲ್ಲಿ ಭಕ್ತಾದಿಗಳು ಬರ್ತಾರೆ, ಅದನ್ನು ಪುತ್ತೂರಿಗೆ ಬರುವ ಹಾಗೆ ಮಾಡಬೇಕು ಅಂತ ನಮ್ಮ ಕನಸು. ಅದಕ್ಕೆ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ನಾವು ಇವತ್ತು ಕೈ ಹಾಕಿದ್ದು. ಯಾಕೆ ಅಂತ ಹೇಳಿದ್ರೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಧರ್ಮಸ್ಥಳ, ಸುಬ್ರಹ್ಮಣ್ಯ ಬಂದವರು ಅರ್ಧ ಜನ ಪುತ್ತೂರಿಗೆ ಬಂದರೆ ಆಟೋದವನಿಗೆ ವ್ಯಾಪಾರ ಆಗ್ತದೆ, ಟ್ಯಾಕ್ಸಿ ಅವನಿಗೆ ಆಗ್ತದೆ, ಹೋಟೆಲ್ಗೆ ಆಗ್ತದೆ, ಬಂಗಾರದವನಿಗೆ ಆಗ್ತದೆ, ಮಳಿಗೆಗಳಿಗೆ ಬಂದೇ ಬರ್ತಾರೆ. ಈ ರೀತಿಯಲ್ಲಿ ಉದ್ಯಮವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸಗಳು ಆಗಬೇಕು. ಒಳ್ಳೆಯದಾಗಲಿ, ಶುಭವನ್ನು ಹಾರೈಸ್ತೇನೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ಯಾವುದೇ ತೊಂದರೆಗಳಿದ್ದರೆ ನನ್ನ 24/7 ನನ್ನನ್ನು ಸಂಪರ್ಕ ಮಾಡಬಹುದು. ನಿಮ್ಮ ಜೊತೆ ನಾನು ಇದ್ದೇನೆ. ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ಈ ಸಂದರ್ಭದಲ್ಲಿ ನಮಗೆ ಬೇರೆ ಎಲ್ಲ ಸಾಮಾಜಿಕವಾಗಿ ಅಥವಾ ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಇನ್ನೊಂದು ದೊಡ್ಡ ಶಕ್ತಿ, ಧೈರ್ಯ ಅಂತ ಹೇಳಿದ್ರೆ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಕೇವಲ ವೇದಿಕೆಯಲ್ಲಿ ಹೇಳಿರುವಂತಹ ಮಾತುಗಳು ಮಾತ್ರ ಅಲ್ಲ, ಆ ಮಾತಿನಂತೆಯೇ ನಡೆದುಕೊಂಡು ಪ್ರತಿಯೊಂದು ವಿಚಾರಕ್ಕೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ನಿಂತಿದ್ದಾರೆ, ಮುಂದೆ ನಿಲ್ತಾರೆ ಅಂತ ಹೇಳುವಂತ ನಂಬಿಕೆಯೊಂದಿಗೆ ಆ ದೇವರ ಆಶೀರ್ವಾದ ಸದಾಕಾಲ ನಿಮಗಿರಲಿ ಸರ್. ಯಾವತ್ತು ವಿಜಯ ನಿಮ್ಮ ಜೊತೆಗೆ ಸಾಗಿ ಬರಲಿಕ್ಕೆ ಕೇಳಿಕೊಳ್ತಾ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾರೆ. ಹಾಗೆಯೇ ಪುತ್ತೂರಿನ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರು
ಅವರ ಅಧ್ಯಕ್ಷರಾದ ಬಳಿಕ ಒಂದು ದೊಡ್ಡ ಬದಲಾವಣೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಅದೆಲ್ಲವೂ ಆ ಮಾಲಿಂಗೇಶ್ವರನ ಆಯ್ಕೆ ನಿಮ್ಮನ್ನ ಮಾಡಿಕೊಟ್ಟಿರುವಂತದ್ದು, ಅವರೇ ಮಾಡಿರುವಂತಹ ಆಯ್ಕೆ. ಈ ಸಂಸ್ಥೆಗೆ ಶುಭ ಹಾರೈಕೆಯನ್ನು ತಿಳಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಈ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಸೇರಿದ ಎಲ್ಲ ಮಿತ್ರರಿಗೆ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಅವರೇ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರಗಳೇ, ಬ್ರದರ್ಸ್ಗಳೇ, ಈ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ನನಗೆ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಇವತ್ತು ರಾಧಾಸಲ್ಲಿ ಇಲ್ಲಿ ಹೊಸ ಮಳಿಗೆಯನ್ನು ಸ್ಥಾಪಿಸಿದ್ದಾರೆ ಅಂತೇಳಿ. ಆದರೆ ನಾನು ಮೊದಲೇ ನನ್ನ ಹೆಂಡತಿ ಹತ್ರ ಹೇಳಿದೆ, ರಾಧಾಸ್ ಇವತ್ತು ಉಂಟು, ನೀನು ಮೊದಲೇ ಹೋಗಿ ಎಂತ ಬೇಕಾದರೂ ಪರ್ಚೇಸ್ ಮಾಡು ಅಂತೇಳಿ. ಯಾಕೆಂತ ಹೇಳಿದರೆ ನನಗೆ ಅವರ ಹೆಚ್ಚು ಒಡನಾಟ ಇರಲಿಲ್ಲ. ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿಯಲ್ಲಿ ಶಾಸಕರವರ ಹತ್ರ ನನ್ನ ಹತ್ರ ಫೋನ್ ಮಾಡಿ ಮಾತಾಡಲಿಕ್ಕೆ ಹೇಳಿದರು. ಅವರು ಎಂತ ಆಗಬೇಕು ಅಧ್ಯಕ್ಷರೇ, ನಿಮಗೆ ಎಂತಾದರೂ ನಿಮ್ಮ ಅಭಿವೃದ್ಧಿಯಲ್ಲಿ ನಾವು ಕೈ ಜೋಡಿಸ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದ್ದಾರೆ, ಕೈ ಜೋಡಿಸಿದ್ದಾರೆ. ಅದು ನನಗೆ ಬಹಳ ಸಂತೋಷ ಆಯಿತು. ಹಾಗೆ ಅವರ ಪ್ರೀತಿ ವಿಶ್ವಾಸ ನನಗಿಲ್ಲಿ ಬರುವಂತೆ ಮಾಡಿದೆ. ಇವತ್ತು ಎಷ್ಟೋ ಶಾಸಕರ ಕನಸುಂಟು, ಇಡೀ ರಾಜ್ಯದಲ್ಲೇ ಪುತ್ತೂರನ್ನು ನಂಬರ್ 1 ಸ್ಥಾನಕ್ಕೆ ತರಬೇಕಂತ ಹೇಳುವ ಅವರ ಕನಸುಂಟು. ಅದಕ್ಕೆ ಅವರು ಪ್ರತಿ ಸಲವೂ ಅವರ ಭಾಷಣದಲ್ಲಿ ಹೇಳ್ತಾರೆ, ಎಲ್ಲ ಉದ್ಯಮಗಳು ಬೆಳಿಬೇಕು, ಎಲ್ಲರಿಗೂ ಉದ್ಯೋಗ ಸಿಕ್ಕಬೇಕು ಅಂತ ಹೇಳುವ ಮಾತನ್ನು ಅವರು ಹೇಳಿದ್ದಾರೆ. ಹಾಗೆ ಇಲ್ಲಿ ರಾಧಾಸ್ನವರ ನಂಬಿಕೊಂಡು ಎಷ್ಟೋ ಕುಟುಂಬಗಳು ಇವತ್ತು ಕೆಲಸ ಕಾರ್ಯವನ್ನು ಮಾಡ್ತದೆ. ಅಂಥ ಕುಟುಂಬಗಳು ಕೂಡ ಇವತ್ತು ರಾಧಾಸನ್ನು ನಂಬಿಕೊಂಡು ಇಲ್ಲಿ ಜೀವನ ನಡೆಸ್ತಾರೆ. ಅಂಥ ಕುಟುಂಬದವರಿಗೆ, ಇಲ್ಲಿ ಎಲ್ಲ ಕೆಲಸ ಮಾಡುವವರಿಗೆ ಎಲ್ಲರಿಗೂ ಆ ಮಹಾಲಿಂಗೇಶ್ವರ ದೇವರ ಆರೋಗ್ಯ ಭಾಗ್ಯ ಕೊಡಲಿ. ಹಾಗೆ ಮೊನ್ನೆ ನಮ್ಮ ಇದು ಅಕ್ಕಿ ಕೊಡುವ ಜೋಡಣೆ ಕಾರ್ಯಕ್ರಮದಲ್ಲಿ ಮೊನ್ನೆ ಎಷ್ಟೋ ಜನ ಇವತ್ತು ಇಲ್ಲಿಂದ ಕೂಡ ಮಧ್ಯಾಹ್ನ ಬಳಸಲಿಕ್ಕೆ ರಾಧಾಸಿನ ಇಲ್ಲಿ ಕೆಲಸದವರು ಬರ್ತಾರೆ. ನನಗೆ ಭಾಳ ಸಂತೋಷ ಆಗಿದೆ. ಇವತ್ತು ಪುತ್ತೂರಲ್ಲಿ 300 ನಮ್ಮ ಕಮಿಟಿ ಇರುವಾಗ 300-400 ಜನ ಅಲ್ಲಿ ಅನ್ನ ಪ್ರಸಾದಕ್ಕೆ ಬರ್ತಿದ್ರು. ಈಗ 1,000 ಹೋಗಿ 2,000 ಹೋಗಿ 4,000, ಇವತ್ತು 5,000 ಜನಕ್ಕೂ ಕೂಡ ವ್ಯವಸ್ಥೆ ಆಗಿದೆ. ನಾನು ಶಾಸಕರ ಹತ್ರ ಮೊನ್ನೆ ಹೇಳಿದೆ, ಸರ್ ಅಕ್ಕಿ ಮಾತ್ರ ಕಡಿಮೆ ಆಪುಂಡು, 500 ವ್ಯವಸ್ಥೆ ಮಾಡಿಕೊಡತ್ತ ಅಂತ ಹೇಳಿ. ಅವರು ಹೇಳಿದರು, ಒಂದು 3-4 ಜನರ ನಂಬರವನ್ನು ಕೊಟ್ಟರು. ಅದರಲ್ಲಿ ರಾಧಾಸ್ನವರ ನಂಬರ್ ಕೂಡ ಇತ್ತು. ಮಹಾಲಿಂಗೇಶ್ವರ ದೇವರಿಗೆ ಅಡ್ಡ ಬಂದೆ ಅವರ ಹತ್ರ ಫೋನ್ ಮಾಡಿದೆ. ಇವರಿಗೆ ಫೋನ್ ಮಾಡುವಾಗ ಅವರು ಹೇಳಿದರು, ನಾನು ಈತು ಕ್ವಿಂಟಲ್ ಕೊರ್ಪೆ, ನಾ 10 ಜನ ನಂಬರೆಲ್ಲ ಕೊರ್ಪೆ ಅಂತ ಹೇಳಿದರು. ಅದು 10 ಹೋಗಿ 20 ಹೋಗಿ 40 ಆಗಿ ಅಕ್ಷಯವಾಗಿ ಇವತ್ತು 500 ಕ್ವಿಂಟಲ್. Yes. Thank you. ಶಿವರಾಮ್ ಅವರಿಗೆ, ಮಹಾಬಲ್ ಶೆಟ್ಟಿ ಅವರು, ಈಶ್ವರ ಬೆಳಕರ್, ಹಾಗೆಯೇ ರೇ ಸುವರ್ಣ, ಕೃಷ್ಣ ಪ್ರಸಾದ್ ಆಳ್ವ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಮರಣಿಕೆಯೊಂದಿಗೆ ಧನ್ಯವಾದ. ಕಾರ್ಯಕ್ರಮ ಮುಗಿಸುವುದಕ್ಕಿಂತ ಮೊದಲು ನಮ್ಮ ಉಪನಿರೀಕ್ಷಕರಿದ್ದಾರೆ, ಅಲ್ಲಿ ಶುಭವನ್ನು ಹಾರೈಸಿದ್ದಾರೆ. ಒಂದು ಎಲ್ಲರೂ